ನಮಸ್ಕಾರ. ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಜನಸಾಮಾನ್ಯರು ಸಾಮಾನ್ಯವಾಗಿ ಯಾವುದೇ ರೀತಿಯಲ್ಲಿ ಒಂದು ಕಷ್ಟಕ್ಕೆ ಬಿದ್ದಾಗ ನಾವು ಮೊದಲು ನೋಡುವುದು ಉಳಿತಾಯ ಮಾಡಿಟ್ಟಂತಹ ಹಣ ಮತ್ತು ನಾವು ತೆಗೆದಿಟ್ಟಂತಹ ಒಂದಿಷ್ಟು ಚಿನ್ನದ ಆಭರಣಗಳನ್ನು ಯಾವ ರೀತಿಯಲ್ಲಿ ಅಡವಿಟ್ಟು ಅಥವಾ ಆ ಹಣವನ್ನು ಉಳಿತಾಯ ಮಾಡಿದ ಹಣವನ್ನು ಖರ್ಚು ಮಾಡುವ ಮೂಲಕ ಆಗಿರುವಂಥ ಸಂಕಷ್ಟವನ್ನು ದೂರ ಮಾಡುವುದು ಹೇಗೆ ಅಂತೇಳಿ ಯೋಚಿಸ್ತೇವೆ. ಅದೇ ಒಂದು ವೇಳೆ ಸರ್ಕಾರಕ್ಕೆ ತೊಂದರೆ ಆದರೆ ಅಥವಾ ದೇಶಕ್ಕೆ ತೊಂದರೆ ಆದರೆ ಆಗ ಅದು ಏನು ಮಾಡಬೇಕು ಎನ್ನುವಂಥ ಪ್ರಶ್ನೆಯನ್ನು ಬಂದಾಗ ಬಹುಶಃ ಕೆಲವು ಕಾಂಗ್ರೆಸ್ನ ಮುಖಂಡರು ಕೊಡುತ್ತಿರುವಂಥ ಸಲಹೆಗಳು ನೋಡಿದರೆ ದೇವಸ್ಥಾನಗಳ ಬಂಗಾರ ಅಥವಾ ಚಿನ್ನ ಅದನ್ನು ಬ್ಯಾಂಕಿಗೆ ಅಡವಿಡುವ ಮೂಲಕ ಅದನ್ನು ಬಳಸ್ಕೊಳ್ಬೇಕು ಎನ್ನುವುದನ್ನು ಸಲಹೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ದೇವಸ್ಥಾನಗಳ ಹಣ ಅಥವಾ ಚಿನ್ನವನ್ನು ನಿಜಕ್ಕೂ ಸರ್ಕಾರ ಕೈ ಹಾಕುವಂತ ಸಾಧ್ಯತೆ ಉಂಟಾ? ಮತ್ತೊಂದು ಪ್ರಶ್ನೆ ಉದ್ಭವಿಸ್ತಾ ಇರೋದು, ವಫ್ ಬೋರ್ಡ್ನ ಹಣವನ್ನು PM ಕೇರ್ ಇದಕ್ಕೆ ಕೊಡಬೇಕು ಅಂತೇಳಿ ನಿರ್ಧಾರ ಆದಾಗ, ಅದರ ಪ್ರಮುಖ ನಿರ್ಧಾರ ಮಾಡಿದಾಗ ಕಾಂಗ್ರೆಸ್ ಶಾಸಕ ಜಮೀರ್ ಇದನ್ನು ವಿರೋಧಿಸಿದ್ದು ಕೂಡ ಸಾಕಷ್ಟು ಜನರ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಯಾಕೆ ಈ ನಮೂನೆಯಲ್ಲಿ ಅಂದ್ರೆ ಸಂಕಟ ದೇಶಕ್ಕೆ ಬಂದಿರುವಾಗ ಇದನ್ನು ಜಾತಿ ಧರ್ಮದ ಆಧಾರದ ಮೇಲೆ ಒಡೆಯುವಂತ ಪ್ರಯತ್ನ ಆಗ್ತಾ ಇದೆಯಾ? ಮತ್ತೊಂದು ಕಡೆಯಲ್ಲಿ ಒಂದು ವೇಳೆ ಹೀಗೆ ಮುಸ್ಲಿಂ ಮುಖಂಡರಾಗಿರುವಂತಹ ಜಮೀರ್ ವಿರೋಧ ಮಾಡಿದ್ರೆ ಹಿಂದೂಗಳು ಕೂಡ ಹೀಗೆ ನಾವು ಕೂಡ ಕೊಡುವುದಿಲ್ಲ ದೇವಸ್ಥಾನಗಳ ಹಣ ಅಥವಾ ಚಿನ್ನ ಅಂತ ಹೇಳಿದ್ರೆ ನಿಜಕ್ಕೂ ಏನಾಗಬಹುದು ಎನ್ನುವಂತ ಪ್ರಶ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಾ ಇದೆ. ಈ ಬಗ್ಗೆ ಇವತ್ತು ಚರ್ಚೆ ಮಾಡಲಿಕ್ಕೆ ನನ್ನೊಂದಿಗೆ ಮೂವರು ಗಣ್ಯರಿದ್ದಾರೆ. ಒಬ್ಬರು ಶ್ರೀಯುತ ಮಂಜುನಾಥ್ ಅವರು, ರಾಮ್ ಸೇನೆಯ ರಾಜ್ಯ ಕಾರ್ಯದರ್ಶಿಗಳು, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಹಾಗೆ ಡಾಕ್ಟರ್ ಶೇಖರ್ ಪೂಜಾರಿ ಅವರು, ಕಾಂಗ್ರೆಸ್ನ ಮುಖಂಡರು, ಅವರಿಗೆ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀಯುತ ದಿನಕರ್ ಶೆಟ್ಟಿ ಅವರು, ವಕೀಲರು ಮತ್ತು ಆರ್ಯ ಸಮಾಜದ ಅಧ್ಯಕ್ಷರುಗಳು, ಅವರಿಗೆ ಕೂಡ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಓಕೆ, ಮಂಜುನಾಥ್ ಅವರೇ, ನಿಮ್ಮ ಮೊದಲ ಕಮೆಂಟ್ ಏನು? ಇಂಥ ಒಂದು ಸಂದರ್ಭ ಬಂದ್ರೂ ಬರಬಹುದು ಅಂತಾದ್ರೆ ಇದಕ್ಕೆ ಏನ್ ಹೇಳ್ತೀರಿ? ವೀಕ್ಷಕರೇ, ಈ ಕಾರ್ಯಕ್ರಮವಂತ ಫೇಸ್ಬುಕ್ ಅಲ್ಲೂ ನೋಡ್ತಾ ಇದ್ದೀರಿ, ನಮ್ಮ ಟಿವಿದು ಮತ್ತು ನಮ್ಮ ಟಿವಿಯ ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ತಾ ಇದ್ದೀರಿ, ನೋಡಬಹುದು ಮತ್ತು ಕಮೆಂಟ್ ಕೂಡ ಮಾಡಬಹುದು. ನಮ್ಮ ಅದಕ್ಕೆ ಗಣ್ಯರು ಉತ್ತರ ಕೊಡ್ತಾರೆ. ಮೊದಲ ಕಮೆಂಟ್ ಮಂಜುನಾಥ್ ಅವರು ಏನ್ ಹೇಳ್ತೀರಿ? ಮೊದಲನೇದಾಗಿ, ಏನು ಈ ಒಂದು ಪ್ರಪಂಚವನ್ನೇ ಅಲ್ಲಾಡಿಸ್ತಾ ಇರುವ ಕೊರೋನಾ ನಮ್ಮ ದೇಶವನ್ನು ಬಿಟ್ಟಿಲ್ಲ, ನಮ್ಮ ರಾಜ್ಯವನ್ನು ಬಿಟ್ಟಿಲ್ಲ, ಯಾಕೆ ನಮ್ಮ ಹಳ್ಳಿಗಳನ್ನು ಬಿಟ್ಟಿಲ್ಲ. ಇದರಲ್ಲಿ ನಿರಂತರವಾಗಿ ಕೊರೋನಾ ವಾರಿಯರ್ಸ್ ಅಂತ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ವೈದ್ಯರಾಗಿರ್ಬೋದು, ಹಾಗೆ ನರ್ಸ್, ಗೃಹ ರಕ್ಷಕ ದಳ, ಹಾಗೆ ಅದೆಷ್ಟೋ ಸಂಘಟನೆಗಳು ತಮ್ಮ ಧ್ಯೇಯವನ್ನು ಅಥವಾ ತಮ್ಮ ಒಂದು ಚಿಂತೆಯನ್ನು ಬಿಟ್ಟು ಸೇವೆಯಲ್ಲಿ ತೊಡಗಿದ್ದಾರೆ. ಇವರಿಗೆ ಮೊದಲೇದಾಗಿ ನಿಮ್ಮ ವಾಹಿನಿಯ ಮುಖಾಂತರ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಇದೀಗ ಧಾರ್ಮಿಕ ದತ್ತಿ ಇಲಾಖೆಯ ವತಿಯಿಂದ ಏನು ಲಾಕ್ಡೌನ್ ಆದ ವೆರಿ ನೆಕ್ಸ್ಟ್ ಡೇಯಿಂದ ಎಲ್ಲ ಮುಜರಾಯಿ ಇಲಾಖೆಗೆ ಒಳಪಟ್ಟ ಪ್ರತಿಯೊಂದು ದೇವಸ್ಥಾನದಿಂದ ಜಾತಿ ಭೇದ ಮತ ಏನಿಲ್ಲದು ಎಲ್ಲರಿಗೂ ದೇವಸ್ಥಾನದಿಂದ ಒಂದು ಅನ್ನಪ್ರಸಾದವನ್ನು ನೀಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ ಹಾಗೂ ಮುಜರಾಯಿ ಇಲಾಖೆಗೆ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಹೇಳುತ್ತೇನೆ, ಅಭಿನಂದನೆಗಳನ್ನು ಹೇಳುತ್ತೇನೆ. ಅದೇ ರೀತಿ ಸಂಕಷ್ಟಕ್ಕೊಳಗಾದ ಏನು ದೇಶ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿರ್ಬೋದು, ಮಾತುಗಳು ತುಂಬ ಬರ್ತಾ ಇದೆ. ಮುಜರಾಯಿ ಇಲಾಖೆಯಲ್ಲಿ ದುಡ್ಡಿದೆ, ಸರ್ಕಾರದಲ್ಲಿ ದುಡ್ಡಿದೆ, ದೇವಸ್ಥಾನದಲ್ಲಿ ಆದಷ್ಟು ದುಡ್ಡಿದೆ, ಬಂಗಾರ ಇದೆ, ಚಿನ್ನ ಇದೆ, ಅದನ್ನು ಯಾಕೆ ನಾವು PM ಫಂಡಿಗೆ ಕೊಡಬಾರ್ದು ಅಂತ. ಆಲ್ರೆಡಿ ಈಗ ಏನು ಮುಜರಾಯಿ ಇಲಾಖೆಯಿಂದ ಏನೇನು ಕೊಡಬೇಕೋ ಅಥವಾ ಏನೇನು ಮಾಡಬೇಕೋ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನಂತರದ ದಿನಗಳಲ್ಲಿ ಇದೀಗ ವಕ್ಫ್ ಬೋರ್ಡ್ನ ದುಡ್ಡಿನ ಬಗ್ಗೆ, ವಕ್ಫ್ ಬೋರ್ಡಿಗೆ ಏನು ಆ ಫಂಡ್ ಇದೆಯಾ ಅದನ್ನು ಮುಸ್ಲಿಮರಿಗೆ ಕೊಡಬೇಕನ್ನೋ ಜಮೀರ್ ಅಹಮದ್ ಅವರ ಸ್ಟೇಟ್ಮೆಂಟ್ ನಾನು ಮೊದಲಾಗಿ ಕೇಳ್ತಾ ಇದ್ದೀನಿ. ಜಮೀರ್ ಅಹಮದ್ ಅವರು ಸರ್ಕಾರ ರಚನೆ ಆದಾಗಿಂದಲೂ ಏನೇನು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರ, ಅದಕ್ಕೆ ಯಾರು ಅವರ ಒಂದು ಮಾತನ್ನ ಗಣನೆಗೆ ತಗೊಳ್ತಾ ಇಲ್ಲ. ಆದ್ರೆ ಮುಸ್ಲಿಂ ಮುಖಂಡರು ಅಥವಾ ಕಾರ್ಯಕರ್ತರಲ್ಲಿ ಆ ಭಾವನೆ ಬರ್ಬಹುದೇನೋ ಅವರು ಹೇಳಿದ ನಂತರ ಅಂತ ಅನಿಸ್ತಾ ಉಂಟು. ಒಂದು ಮಾತನ್ನು ಹೇಳ್ತೀನಿ, ಪ್ರತಿಯೊಂದು ಸಂದರ್ಭದಲ್ಲೂ ತನ್ನ ನಾಲಿಗೆಯನ್ನು ಹರಿಬಿಡುತ್ತಿರೋ ಜಮೀರ್ ಅಹಮದ್ ಅವರು ಅವರ ಸ್ವಂತ ಕ್ಷೇತ್ರದಲ್ಲಿ ಪಾದರಾಯನಪುರದಲ್ಲಿ ಇಷ್ಟು ಅನಾಹುತ ಆದಾಗ ಕನ್ನಡ ಒಂದು ಖಾಸಗಿ ಚಾನೆಲ್ನವರ ಮಾತಿಗೆ ಅವರು ಎಳೆದಾಗ ಪಲಾಯನವಾದವನ್ನು ಮಾಡಿರುವಂತಹ ಜಮೀರ್ ಅಹಮದ್ ಎಲ್ಲ ಚಾನಲ್ ಅಲ್ಲಿ ಬಂದಿದೆ, ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಎಸ್, ನಾನು ಆ ಬಗ್ಗೆ ಬರ್ತೇನೆ. ಶೇಖರ್ ಪೂಜಾರಿ, ಏನ್ ಹೇಳ್ತೀರಿ ಸರ್ಕಾರದ ಬಗ್ಗೆ, ನಿಲುವಿನ ಬಗ್ಗೆ? ಒಂದು ವೇಳೆ ಸರ್ಕಾರ ಹಾಗೆ ಮಾಡಿದ್ರೆ ನಿಮ್ಮ ಅಭಿಪ್ರಾಯ, ಕಾಂಗ್ರೆಸ್ ಇದನ್ನು ತೆಗಿಬಹುದು ಅಥವಾ ಹಣವನ್ನು ಬಂಗಾರವನ್ನು ತೆಗೆದ್ರೆ ಪರವಾಗಿಲ್ಲ ಅಂತ ಹೇಳ್ತಾ ಉಂಟು, ನಿಮ್ಗೆ ಅನಿಸ್ತಾ ಉಂಟು? ಪ್ರಥಮವಾಗಿ ಈ ದೇಶದ ಎಲ್ಲ ಕೊರೋನಾ ವೈರಸ್
ವಾರಿಯರ್ಸ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇಂದು ಈ ದೇಶದಲ್ಲಿ ನಾವು ರಾಜಕೀಯವನ್ನು ಕೇವಲವಾಗಿ ನಾವು ಮಾಡುವಂತಹದ್ದು ಇಂದು ಪ್ರಸ್ತುತವಾಗ್ತಾ ಇದೆ. ಈ ದೇಶದಲ್ಲಿ ದೇವಸ್ಥಾನಗಳು, ಮಸೀದಿಗಳು, ಚರ್ಚ್ಗಳು ಇಂದು ಮುಚ್ಚಲ್ಪಟ್ಟಿದೆ. ಯಾಕೆ ಅಂತ ಕೇಳಿದ್ರೆ ನನಗೆ ಅನ್ನಿಸ್ತಾ ಇದೆ, ಈ ದೇಶದಲ್ಲಿ ನಡೆಯುವಂತಹ ಜಾತಿ ಮತ ಈ ಗಲಭೆಗಳಿಂದ ದೇವರೇ ನೊಂದು ತನಗೆ ಈ ದೇಶದ ಎಲ್ಲ ಪ್ರಜೆಗಳು ನನ್ನ ಮಕ್ಕಳು, ನನಗೆ ಯಾರಲ್ಲೂ ಭೇದವಿಲ್ಲ, ಆದ್ರೆ ನೀವು ಈ ಭೇದವನ್ನು ಮಾಡ್ತಾ ಇದ್ದೀರಿ, ಆದ್ದರಿಂದ ನಾನು ಕ್ಷೋಭೆಗೊಂಡಿದ್ದೇನೆ, ನನ್ನ ಮನಸ್ಸಿಗೆ ನೋವಾಗಿದೆ ಎಂಬಂತ ಕಾರಣದಿಂದಾಗಿ ಬಹುಶಃ ಇಂದು ಬಾರ್ಗಳು ಓಪನ್ ಇದೆ, ಅರೆಕ್ ಶಾಪ್ಗಳು ಓಪನ್ ಇದೆ, ಆದ್ರೆ ದೇವಸ್ಥಾನಗಳು, ಮಸೀದಿಗಳು ಹಾಗೂ ಚರ್ಚ್ಗಳು ಬಂದಿದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆದ್ರೆ ನಾನು ಹೇಳುವಂತಹದ್ದು, ಇದು ವಿಶ್ವಕ್ಕೆ ವ್ಯಾಪಿಸಿದಂತಹ ಬಾಧೆ. ಆದ್ದರಿಂದ ಇಲ್ಲಿ ಯಾರು ಕೂಡ ರಾಜಕೀಯ ಮಾಡಲೇಬಾರದು. ಯಾವಾಗ ಈ ದೇಶಕ್ಕೆ ಸಂಕಷ್ಟ ಬರ್ತದೋ ಆಗ ದೇಶ ಮೊದಲು, ನಾವು ನಂತರ. ಅಂದ್ರೆ ಹಣ ಇದ್ರು, ದೇವಸ್ಥಾನ ಹಣ ಅಥವಾ ಮಸೀದಿ ಹಣ, ಚರ್ಚ್ ಹಣ ಕೊಡಬೇಕು. ಒಂದು ಮಾತನ್ನು ಹೇಳ್ತೇನೆ, ಒಂದು ವೇಳೆ ಸರ್ಕಾರ ಯಾವುದೇ ಇರಲಿ, ಈಗ ಬಿಜೆಪಿ ಇದೆ ಎಂಬಂತ ಕಾರಣಕ್ಕಾಗಿ ನಾನು ವಿರೋಧ ಮಾಡುವಂತ ಪ್ರಶ್ನೆನೂ ಇಲ್ಲ, ಕಾಂಗ್ರೆಸ್ ಪಕ್ಷನೂ ವಿರೋಧ ಮಾಡುವಂತ ಪ್ರಶ್ನೆ ಇಲ್ಲ. ಒಂದು ವೇಳೆ ಸರ್ಕಾರಕ್ಕೆ ಅನಿವಾರ್ಯತೆ ಅಂದಾದಲ್ಲಿ, ಜನರ ಜೀವ ಮುಖ್ಯ ಎಂದು ಆದಲ್ಲಿ ಅದು ಹೌದು, ಅದು ಅನಿವಾರ್ಯವೂ ಹೌದು. ಆ ನಿಟ್ಟಿನಲ್ಲಿ ಒಂದು ವೇಳೆ ಅದಕ್ಕೆ ಅನಿವಾರ್ಯವಾದರೆ ಸರ್ಕಾರ ಆ ಹಣಕ್ಕೆ ಕೈ ಹಾಕುವುದು ಅಂತ ನಾನು ಹೇಳಿದಲ್ಲ. ದಯವಿಟ್ಟು ತಪ್ಪು ಸಂದೇಶವನ್ನು ಕೊಡಬೇಡಿ. ನಾನು ಹೇಳುವಂತಹದ್ದು, ವಕ್ಫ್ ಮಂಡಳಿ ಇರಬಹುದು ಅಥವಾ ಹಿಂದೂ ಧಾರ್ಮಿಕ ಸಂಸ್ಥೆಗಳಿರಬಹುದು, ಅವರ ಮನವೊಲಿಸಿ, ಇದು ಎಲ್ಲರ ಸಮಸ್ಯೆ. ಭಾರತಾಂಬೆ ಇಂದು ಸಂಕಷ್ಟದಲ್ಲಿದ್ದಾಳೆ, ಕರ್ನಾಟಕ ಮಾತೆ ಇವತ್ತು ಸಂಕಷ್ಟದಲ್ಲಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೈ ಜೋಡಿಸಬೇಕು ಎಂಬಂತ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಕರೆ ಸ್ಪೀಕರ್. ನಾನು ದಿನಕರ್ ಶೆಟ್ಟಿ ಅವರು ಬರ್ತೇನೆ. ನಮಸ್ಕಾರ. ಹಲೋ. ಎಸ್, ಓಕೆ. ದಿನಕರ್ ಶೆಟ್ಟಿ ನಿಮ್ಮ ಮೊದಲ ಕಮೆಂಟ್. ಮೊದಲನೇದಾಗಿ ನಾವೀಗ ಏನ್ ಡಿಬೇಟ್ ಮಾಡ್ತಾ ಇದ್ದೇವೆ ಅಂತ, ಯಾವುದೇ ಸರ್ಕಾರದ ದೇವಸ್ಥಾನದ ಹುಂಡಿ ಹಣವನ್ನು ಇಡೀ ದೇಶದಲ್ಲಿ ಈಗಾಗಲೇ ಜನರ ಉಪಯೋಗಕ್ಕಾಗಿ ಉಪಯೋಗಿಸ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಇಡೀ ದೇಶದಲ್ಲಿ ದೇವಸ್ಥಾನದ ಹಣವನ್ನ, ಹುಂಡಿಯ ಹಣವನ್ನ ಇವತ್ತು ಇಡೀ ದೇಶ ನಡ್ಕೊಂಡು ಬಂದಿದೆ ಅಂತಾದ್ರೆ ಅದು ಇವತ್ತು ಈ ಪವಿತ್ರವಾದ ಸನಾತನ ಹಿಂದೂ ಧರ್ಮದ ಈ ಒಂದು ಹುಂಡಿ ಹಣದಿಂದ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಒಂದು. ಎರಡನೇದು, ದೇವಸ್ಥಾನದ ಚಿನ್ನಕ್ಕೆ ಇವರೇನು ಕರಗಿಸಿ ಕೈ ಹಾಕ್ತಾರ ಅಂತಕ್ಕಂಥ ಭಾವನೆಗಳು ಕೆಲವರ ಹೇಳಿಕೆ ಮೂಲಕ ಇವತ್ತು ಪ್ರಚಲಿತವಾಗಿದೆ. ಖಂಡಿತವಾಗ್ಲೂ ನನ್ನ ಪ್ರಕಾರ ಯಾವುದೇ ಸರ್ಕಾರದ ಮುಂದೆ ಇದಿಲ್ಲ. ಒಂದು. ಎರಡನೇದು, ಜಮೀರ್ ಅಹಮದ್ ರವರ ಹೇಳಿಕೆ ವಕ್ಫ್ ಬೋರ್ಡ್ ಹಣ ಕೊಡಬಾರ್ದು ಅಂತಕ್ಕಂಥದ್ದು. ವಕ್ಫ್ ಬೋರ್ಡ್ ಅಂತಕ್ಕಂಥದ್ದು ಜಮೀರ್ ಅಹಮದ್ ಅವರದಲ್ಲ. ವಕ್ಫ್ ಬೋರ್ಡ್ ಅಂತಕ್ಕಂಥದ್ದು ಜನರದು. ಅದು ಒಂದು ಸರ್ಕಾರದ ಭಾಗ. ಆ ವಿಭಾಗದಲ್ಲಿ ಆ ಇಲಾಖೆಯಿಂದ ಇಂಥ ಒಂದು ಕಠಿಣ ಸಮಯದಲ್ಲಿ ಕೊಡ್ತಾರಂತಾದ್ರೆ ಇಂಥ ಅವಿವೇಕಿ ಲೀಡರ್ಗಳಿಂದ ಈ ಜನರು ಸುಮ್ಮನೆ ರಾಜಕೀಯದವರನ್ನು ದೂರದಿಲ್ಲ. ಇಂಥ ಒಂದು ಲೀಡರ್ಸ್ಗಳ ಹೇಳಿಕೆಯಿಂದಲೇ ಅವ್ರು ಯಾವ ಪಾರ್ಟಿಯಲ್ಲಿದ್ದಾರೆ ಆ ಪಾರ್ಟಿಗೂ ಒಂದು ಕಳಂಕ, ಅವರಿಗೂ ಒಂದು ಕಳಂಕ, ಆ ಸಮುದಾಯಕ್ಕೂ ಒಂದು ಕಳಂಕ. ಇವರಿಂದ ಇವ್ರು ಏನ್ ಮಾತಾಡ್ತಾರೆ, ಯಾವ ಪರಿಸ್ಥಿತಿಯಲ್ಲಿ ಮಾತಾಡ್ಬೇಕು, ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಚಿಕ್ಕ ಮಕ್ಕಳಿಗಾದ್ರೂ ಕೊಡ್ಬೇಕು ಅಂತಕ್ಕಂಥದ್ದು ಭಾವನೆ ಬರ್ತದೆ. ಇದು ಇಂಥ ಒಂದು ಕೀಳು ಮಟ್ಟದ ಹೇಳಿಕೆ ಈ ಒಂದು ಅವಿವೇಕಿ ಅವರು ಕೊಡ್ತಾರಂತಾದ್ರೆ ನಾವು ಈ ಶಬ್ದ ಬಳಸಬಾರ್ದು ಅಂತ ಹೇಳಿದ್ರೆ ನೋವಲ್ಲಿ ಹೇಳ್ತಕ್ಕಂಥದ್ದು. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮಗೂ ಕೂಡ ಮಾತಾಡ್ಬೋದು ಒಂದು ವೇ ಅಲ್ಲಿ. ಇವತ್ತು ನಮ್ದು ದೇವಸ್ಥಾನದ ಹಣವನ್ನು ಇಡೀ ದೇಶದಲ್ಲಿ ನಾವು ಉಪಯೋಗಿಸ್ತಿದ್ದೇವೆ, ಹಾಗಾದ್ರೆ ನಾವು ಅಂತ ಹೇಳಿಕೆ ಕೊಡ್ಬೋದಾ? ಇವತ್ತು ಎಲ್ಲಿಯಾದ್ರೂ ಒಂದು ಭೇದ ಭಾವ ಉಂಟಾ? ಇವತ್ತು ಮುಸ್ಲಿಮರಾಗ್ಲಿ ಇದ್ರ ಕೊರೋನಾದಲ್ಲಿ ಭೇದ ಭಾವ ಉಂಟಾ ಯಾರಿಗಾದ್ರೂ? ಪರಿಸ್ಥಿತಿ, ದೇಶದ ಪರಿಸ್ಥಿತಿ ಕಠಿಣ ಇರುವುದರಿಂದ ನಾವು ಸಮಾಜದ ಲೀಡರ್ಗಳಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಯಾವುದೋ ಗಲಭೆ ಎಬ್ಬಿಸ್ತಕ್ಕಂಥದ್ದು, ಕೊರೋನಾ ಬಂದವರನ್ನೆಲ್ಲ ಬಂದೋಬಸ್ತಲ್ಲಿ ಇಡ್ತಕ್ಕಂಥದ್ದು, ಇಡೀ ಶಿವಾಜಿನಗರಕ್ಕೆ, ಪಾದರಾಯನಪುರಕ್ಕೆ ಇದನ್ನು ಹರಡಿಸ್ತಕ್ಕಂಥದ್ದು, ಇದು ಒಬ್ಬ ಒಳ್ಳೆಯ ನಾಯಕರ ಒಂದು. ಒಂದು ಕರೆ ಸ್ವೀಕರಿಸ ಬಗ್ಗೆ ಬರ್ತೇನೆ. ನಮಸ್ಕಾರ. ಹಲೋ, ನಮಸ್ತೆ. ನಮಸ್ತೆ ಸರ್. ಹೇಳಿ, ಸ್ವಲ್ಪ ಗಟ್ಟಿ ಮಾತಾಡಿ. ಹೇಳಿ. ಹಲೋ ಸರ್. ಹೇಳಿ ಹೇಳಿ ಮಾತನಾಡಿ. ಹಲೋ, ಹೇಳಿ. ಹಲೋ ಸರ್. ಹೇಳಿ ಸರ್. ಓಕೆ, ದಯವಿಟ್ಟು ವೀಕ್ಷಕರೇ, ನೀವು ಟಿವಿ ವಾಲ್ಯೂಮ್ಗೆ ಕಾಯಬೇಡಿ. ನಮ್ಮ ವಾಯ್ಸ್ ಕೇಳಿದ ಕೂಡಲೇ
ನೀವು ಮಾತಾಡಲಿಕ್ಕೆ ಶುರು ಮಾಡಿ ಟಿ ವಿ ವಾಲ್ಯೂಮಲ್ಲಿ ಒಂದಿಷ್ಟು ಸೆಕೆಂಡ್ಗಳು ತಡ ಆಗಿರುತ್ತೆ, ಲೇಟ್ ಆಗಿರುತ್ತೆ. ಮಂಜುನಾಥ್ ಅವರು, ಹಾಗಾದರೆ ಒಂದು ವೇಳೆ ಜಮೀರ್ ಅಹಮದ್ ಅವನು ಹೇಳಿದ್ದೇ ನಂಬುವುದು ಅಂತಾದರೆ ಅಥವಾ ಅವರಿಗೆ ಅಂಥದ್ದು ಮನಸ್ಥಿತಿ ಉಂಟು ಅಂತಾದರೆ, ಹಿಂದೂಗಳು ಕೂಡ ಕೆಲವರಿಗೆ ಕಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಅವರು ಕೊಡುವುದಿಲ್ಲ ಅಂತಾದರೆ ನಾವು ಕೂಡ ಯಾಕೆ ಕೊಡಬೇಕು, ನಮ್ಮ ಹಣವನ್ನು ಯಾಕೆ ಕೊಡಬೇಕು, ನಮ್ಮ ದೇವಸ್ಥಾನಗಳ ಹಣ ಯಾಕೆ ಕೊಡಬೇಕು ಅಂದರೆ ಹಾಗೆ ಒಂದು ಭಾವನೆ ಬರುವಂಥ ಚಾನ್ಸಸ್ ಉಂಟು ಅಂತ ಅನಿಸ್ತಾ ಉಂಟು. ಇಲ್ಲ, ಖಂಡಿತವಾಗಿಯೂ ಬರುತ್ತೆ ಇದು. ಯಾಕಂದ್ರೆ ಒಬ್ಬ ಜಮೀರ್ ಅಹಮದ್ ಹತ್ರ ಕೇಳಿ ಸರ್ಕಾರ ಏನು ಮಾಡ್ಬೇಕಂತ ಹೇಳ್ಕೊಳ್ಳುವಂತ ಪರಿಸ್ಥಿತಿ ಸರ್ಕಾರಕ್ಕಿಲ್ಲ. ಸರ್ಕಾರ ಏನ್ ಮಾಡ್ಬೇಕು ಅದನ್ನ ಮಾಡುತ್ತೆ. ಜಮೀರ್ ಅಹಮದ್ ಹತ್ರ ಹೋಗಿ ವಕ್ಫ್ ಬೋರ್ಡ್ನ ಹಣ ಕೊಡಬೇಕಂತ ಕೇಳುವ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಜಮೀರ್ ಅಹಮದ್ ಅವರು, ನಾನು ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡೋಕೆ ಬಯಸ್ತೀನಿ, ನಿಷ್ಠುರವಾಗಿ ಮಾತಾಡಬಾರ್ದು. ಯಾರೀ ಜಮೀರ್ ಅಹಮದ್ ಅವರು? ಸರ್ಕಾರಕ್ಕೆ ನಿರ್ದೇಶನ ಕೊಡುವಂತ ವ್ಯಕ್ತಿ ಜಮೀರ್ ಅಹಮದ್ ಯಾರು? ಒಂದು ವೇಳೆ ಕೊರೋನಾ ಸ್ಟಾರ್ಟ್ ಆಗಿದ್ದರಿಂದ ದೇಶದೆಲ್ಲೆಡೆ ಎಲ್ಲಾ ಮುಜರಾಯಿ ಖಾತೆಯ ಅಥವಾ ಮುಜರಾಯಿ ಇಲಾಖೆಯ ಸಂಬಂಧಪಟ್ಟ ಎಲ್ಲ ದೇವಸ್ಥಾನಗಳಿಂದ ಸಾರ್ವಜನಿಕರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಸರ್ಕಾರದ ವತಿಯಿಂದ. ಇವರು ನಮ್ದು ವಕ್ಫ್ ಬೋರ್ಡ್ ಬರೀ ಮುಸ್ಲಿಮರಿಗೆ ಬೇಕು ಅಂತ ಕೊಡ್ಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಮಾತಾಡ್ತಾರೆ ಅಂತ ಹೇಳಿದ್ರೆ ಇವರು ಒಂದು ಜನಪ್ರತಿನಿಧಿ ನಾಲಾಯಕ ಅಂತ ಮತ್ತೆ ಈ ಒಂದು ಕರೆ ಸ್ವೀಕರ್ ಸಹಭಾಗಿ ಬರ್ತಾರೆ. ನಮಸ್ಕಾರ. ಹಲೋ ಹಲೋ ನಮಸ್ತೆ, ಹೇಳಿ ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತೀನಿ? ಹಲೋ ಸರ್, ನಾವು ಉಡುಪಿಯಿಂದ. ಹಾ, ಹೇಳಿ ಹೇಳಿ, ಮಾತಾಡಿ ಸರ್. ಹಲೋ ಹಲೋ, ಹೇಳಿ ಸರ್, ಮಾತಾಡಿ, ಧ್ವನಿ ಕೇಳಿಸ್ತಾ ಉಂಟು. ಸರ್, ದೇವಸ್ಥಾನದ ಹಣ ಕೊಡ್ಬೇಕಂತ ಹೇಳ್ತೀವಲ್ಲ, ಒಂದು ಯಾಕಂತ ಒಂದು ಎಕ್ಸ್ಪ್ಲೇನ್ ಮಾಡಿ. ಹಲೋ ಹಲೋ, ಹೇಳಿ ಸರ್. ಸರ್ ನೀವೇನು? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಾವು ಅದನ್ನು ಮತ್ತೆ ಆ ಕರೆಯನ್ನು ಸ್ವೀಕರಿಸುವಂಥ ಪ್ರಯತ್ನ ಮಾಡ್ತೇವೆ. ಇಲ್ಲಿ ಪ್ರಶ್ನೆ ಇರೋದು, ನೀವು ಅದು ಹೇಳಿದ್ರಿ, ಕಾಂಗ್ರೆಸ್ನ ಮುಖಂಡರು ಒಂದು ವೇಳೆ ಹೀಗೆ ಹೇಳಿಕೆಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಾದರೆ ಅದು ಜಾತಿ ಧರ್ಮಗಳ ನಡುವೆ ಅದನ್ನು ವಿಂಗಡಿಸುವಂಥ ಪ್ರಯತ್ನ ಹೌದು ಅಂತ ಅನಿಸ್ತಾ ಇಲ್ವಾ? ಒಂದು ಮಾತನಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ, ಜಮೀರ್ ಅಹಮದ್ ಅವರು ಯಾವ ರೀತಿಯಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ. ನೀವು ಅದನ್ನ ಸ್ಪಷ್ಟೀಕರಣ ಅವರಲ್ಲೇ ಕೇಳಬೇಕಾಗ್ತದೆ. ಆದರೆ ನನಗೆ ತಿಳಿದಂತ ಪ್ರಕಾರ ಜಮೀರ್ ಅಹಮದ್ನವರು ಆ ಪಾದರಾಯನಪುರದಲ್ಲಿ ಎಲ್ಲ ಅವರ ಕ್ಷೇತ್ರದ ಬಂಧುಗಳಿಗೆ ಜಾತಿ ಧರ್ಮವನ್ನು ಮೀರಿ, ಅಂದ್ರೆ ಹಿಂದೂಗಳು ಇರಬಹುದು, ಮುಸಲ್ಮಾನರು, ಕ್ರಿಶ್ಚಿಯನ್ ಇರಬಹುದು, ಯಾರೇ ಇರಬಹುದು, ಅವರು ತನ್ನ ಕ್ಷೇತ್ರದಲ್ಲಿ, ನಿಮಗೆ ಗೊತ್ತಿರುವಂತಹ ವಿಚಾರ, ಮೊನ್ನೆ ಸಿದ್ದರಾಮಯ್ಯರವನ್ನು ಅವರ ಕ್ಷೇತ್ರಕ್ಕೆ ಕರೆಸಿ ಎಲ್ಲರಿಗೆ, ಬಡವರಿಗೆ, ದೀನ ದಲಿತರಿಗೆ ಎಲ್ಲರಿಗೂ ಆಹಾರ ಕಿಟ್ಟನ್ನು ಅವರು ಒದಗಿಸಿದ್ದಾರೆ. ಇನ್ನೊಂದು ಕರೆ ಕಾಯ್ತು. ಹಲೋ ನಮಸ್ಕಾರ. ಹಲೋ ನಮಸ್ಕಾರ. ಹಲೋ, ಬರ್ತೀನಿ. ಹಲೋ ಹಲೋ, ಹೇಳಿ ಸರ್. ಬೆಂಗಳೂರಿಂದ. ಹೇಳಿ, ಮಾತಾಡಿ. ನಮ್ಮ ಈಗ ನಾವು ನೋಡಿ, ಮೊನ್ನೆ ನೋಟು ಬ್ಯಾನ್ ಆದವಾಗ ನಾವು ಎಲ್ಲ ಮಾತು ಕೇಳಿದ್ವಿ, ನಿಮ್ಗೆ ಗೊತ್ತಿರಬಹುದು. ಹಿಮಾಲಯದಷ್ಟು ನಮ್ಮೊಟ್ಟಿಗೆ ಎಷ್ಟು ನೋಟು ಪ್ರಿಂಟ್ ಹೊಡೆದಿದ್ದೇವೆ ಅಂತ. ಅದರ ಶಬ್ದದಷ್ಟು ನೋಟುಗಳು ಇದಾವಲ್ವಾ, ನಮ್ಮ ಮಿನಿಸ್ಟರ್ನವರೊಟ್ಟಿಗೆ ಇದೆ. ಆ ಮಿನಿಸ್ಟರ್ನವರು ಸ್ವಲ್ಪ ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿದೆ, ಹೇಗೆ ನಿಮ್ಮ ಅಭಿಪ್ರಾಯ ಹೇಗೆ ಅಂತ ಕೇಳುವ ಅಂತ. ಓಕೆ ಓಕೆ, ಅಂದ್ರೆ ಇದು ನೀವು ಹೇಳುದು ಯಾವ ಮಿನಿಸ್ಟರ್ ಅಂತ ಹೇಳ್ತೀರಾ ದಯವಿಟ್ಟು? ಪ್ರತಿಯೊಬ್ರು ಮಿನಿಸ್ಟರ್, ಎಲ್ಲ ಕಾಂಗ್ರೆಸ್ನವರಾಗ್ಲಿ, ಬಿಜೆಪಿ ಅವರಾಗ್ಲಿ, ಜೆಡಿಎಸ್. ನೀವು ನಾನೊಂದು ಫಾರ್ ಎಕ್ಸಾಂಪಲ್ DK ಶಿವಕುಮಾರ್ ಉಂಟು. ನಮ್ಮ ಮೊನ್ನೆ ಯಾರು ಮೊನ್ನೆ ಅವರು ಬಿಜೆಪಿ ಬಂದ್ರಲ್ವ ಕಾಂಗ್ರೆಸ್ ಇಂದ, ಅವರೊಟ್ಟಿಗೆ 1200 ಕೋಟಿ ಉಂಟು. ಪ್ರತಿಯೊಬ್ಬ ಮಿನಿಸ್ಟರ್ ಒಟ್ಟಿಗೆ ಎಷ್ಟೆಷ್ಟು ಕೋಟಿ ಉಂಟು ಲೆಕ್ಕ ಹಾಕಿ. ಪ್ರತಿಯೊಬ್ಬ ಮನುಷ್ಯನಿಗೆ ಅಷ್ಟು ದುಡ್ಡು ಬೇಕಾ? ಅದನ್ನು ಸ್ವಲ್ಪ ಈ ಟೈಮಲ್ಲೆಲ್ಲ ಹೆಲ್ಪ್ ಮಾಡ್ಬೋದಲ್ವಾ? ಓಕೆ, ಜಗದೀಶ್ ಶೆಟ್ಟಿ ಅವರು, ಕಾಂಗ್ರೆಸ್ನ ನಾಯಕರ ಎಲ್ಲ ಮಿನಿಸ್ಟರ್ ಅಂತ ಹೇಳಿದ್ರು ಅವರು, ನಿಮ್ಗೆ ಅನಿಸ್ತಾ ಉಂಟು ಸಾಧ್ಯ ಉಂಟಾ ಹಾಗೆ ಮಾಡ್ಲಿಕ್ಕೆ? ಈಗ ಏನ್ ಹೇಳಿದ್ರೆ, ದೇಶಕ್ಕೆ ದೇವಸ್ಥಾನದ ಚಿನ್ನವನ್ನ ತೆಗಿತಕ್ಕಂತ ಪರಿಸ್ಥಿತಿ ಇಂದಿಗೂ ಬರಲಿಲ್ಲ. ಒಂದು. ಎರಡನೇದು, ಈ ಬಗ್ಗೆ ತಿರುವನಂತಪುರಂದಲ್ಲಿ ಒಂದು ಕಣ್ಣು ಹೋಗಿರುವಂತೂ ನಿಜ. ಏನಂತ ಹೇಳಿದ್ರೆ ಅಲ್ಲಿರುವಂತಹ ಬಂಗಾರ ನೋಡಿದ್ರೆ ಅಮೆರಿಕದಲ್ಲಿರುವಂತಹ ಓವರ್ ಆಲ್ ಬಂಗಾರದ ಭಾರತ ದೇಶ ಅಂತಕ್ಕಂಥದ್ದು ಬಹಳ ಸಂಪದ್ಭರಿತವಾಗಿರ್ತಕ್ಕಂಥದ್ದು. ಅದು ಯಾವ್ದು, ಈಗ ಎಷ್ಟು ಜನ ದಾಳಿ ಮಾಡಿದ್ದಾರೆ, ದಾಳಿ ಮಾಡಿದವರು ಯಾರು ಧರ್ಮಕ್ಕೋಸ್ಕರ ದಾಳಿ ಮಾಡಿರುವಂತದ್ದಲ್ಲ, ಲೂಟಿ ಮಾಡ್ಲಿಕ್ಕೋಸ್ಕರ ದಾಳಿ ಮಾಡಿರುವಂತದ್ದು. ಯಾರು ಹೇಳ್ತಕ್ಕಂಥದ್ದು, ನಾನು ಹೇಳ್ತಕ್ಕಂಥದ್ದಲ್ಲ, ಇತಿಹಾಸ ಹೇಳ್ತಕ್ಕಂಥದ್ದು. ಈಗ ಇವತ್ತು ಯಾಕೆ ಪ್ರಶ್ನೆ ಬಂದಿದೆ ಅಂತ ಹೇಳಿದ್ರೆ, ಒಬ್ಬ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಅವರು
ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ದೇವಸ್ಥಾನದ ಬಂಗಾರನ್ನೆಲ್ಲ ಕರಗಿಸಿ ಕೊರೋನಾ ಇದಕ್ಕೆ ಯೂಸ್ ಮಾಡಬೇಕು. ಅದಾದ ನಂತರ ಫಿಲ್ಮ್ ಇಂಡಸ್ಟ್ರಿದ ಒಬ್ರು ಡೈರೆಕ್ಟರ್ ಹೇಳ್ತಾರೆ ಈ ರೀತಿ ಮಾಡಿ ಅಂತ. ಬಂದಾಗ ಇದು ಯಾವುದೇ ಸರ್ಕಾರದ ಮುಂದೆ ಇಲ್ಲ, ಸರ್ಕಾರದ ಮುಂದೆ ಒಬ್ಬೊಬ್ರು ಐಡಿಯಾ ಕೊಟ್ಟರೆ ನಿಜಾಗಿ ಸರ್ಕಾರಕ್ಕೂ ಅನಿಸಬಹುದು ಅಲ್ಲ. ಅಂತ ಪರಿಸ್ಥಿತಿ ನನ್ನ ವೈಯಕ್ತಿಕ ಹೇಳುದು, ಅಂತ ಪರಿಸ್ಥಿತಿ ನಮ್ ದೇಶಕ್ಕೆ ಬರ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಇದು. ಯಾಕೆ ಹೇಳಿದ್ರೆ ಆ ಧರ್ಮದ ಹೆಸರಲ್ಲಿ, ಹಿಂದೂ ಧರ್ಮದ ಹೆಸರಲ್ಲಿ ಇವತ್ತೇನು ಆಡಳಿತ ಚುಕ್ಕಾಣಿ ಹಿಡಿದಿರ್ತಕ್ಕಂಥದ್ದು ದೇಶದಲ್ಲಿ ಇರುವುದರಿಂದ ಅವರು ಈ ರೀತಿ ಸನಾತನ ಧರ್ಮದ ಒಂದು ಎಂದು ನಂಬಿಕೆ ಏನಿದೆ, ಜನರ ನಂಬಿಕೆ ಇವತ್ತು ದೇವರಿಗೆ ಕೊಡ್ತಕ್ಕಂಥದ್ದು, ನಂಬಿಕೆ ಮೇಲೆ ಕೊಡ್ತಕ್ಕಂಥದ್ದು ಏನಿದೆ ಚಿನ್ನ, ಇದು ದೇವರಿಗೆ ನೀಡ್ತಕ್ಕಂಥ. ಈಗ ನಮ್ಮ ಸಂವಿಧಾನ ಕೂಡ ಹೇಳ್ತದೆ, 26-25 ಕಾಲಂ ಹೇಳ್ತದೆ, ಇದಕ್ಕೆ ಅಷ್ಟು ಸುಲಭ ಇಲ್ಲ ಯಾವುದೇ ಸರ್ಕಾರಕ್ಕೆ ಇದನ್ನು ಇದು ಮಾಡ್ಕೊಳ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಇವತ್ತು ನೋಡಿ, ಇಡೀ ನಮ್ಗೆ ಹೆಮ್ಮೆ ಅಂತ ಏನ್ ಹೇಳಿದ್ರೆ, ಇವತ್ತು ವಕ್ಫ್ ಬೋರ್ಡ್ ಅಲ್ಲಿ ಇದು ಧಾರ್ಮಿಕ ದತ್ತಿಯಲ್ಲಿ ಇರ್ತಕ್ಕಂಥದ್ದು ಇವತ್ತು ಒಂದು ಧರ್ಮದ ದೇವಸ್ಥಾನಗಳು ಮಾತ್ರ. ಇವತ್ತು ಜಮೀರ್ ಅಹಮದ್ ಯಾವಾಗ ಇಂತ ಹೇಳಿಕೆ ಕೊಡ್ಬೇಕು ಹೇಳಿದ್ರೆ, ಸಂವಿಧಾನ ಹೇಳ್ತದೆ, ಏನ್ ಹೇಳ್ತದೆ, ಈ ದೇಶದಲ್ಲಿ ಎಲ್ಲರೂ ಸಮಾನರು, ಸರ್ವರು ಅಂತ, ಎಲ್ಲರನ್ನು ಸಾಮರಸ್ಯದ ಮೂಲಕ ಸೆಕ್ಯುಲರ್ ಆ ಮೂಲಕವೇ ನೋಡ್ಬೇಕಲ್ಲದೆ ಇದಕ್ಕೇನ್ ಹೇಳ್ತೀರಿ? ಇವತ್ತು ಅವರು ಯಾವ ಪಕ್ಷದಲ್ಲಿದ್ದಾರೆ ಅವರು ಮೊದಲು ಇವರನ್ನ ಒಂದೇ ಹೊರಗೆ ಹಾಕ್ಬೇಕು, ಒಂದೇ ನೋಟಿಸ್ ಕಳಿಸ್ಬೇಕು, ಒಂದೇ ಅವರಿಂದ ಕಾರಣ ಕೇಳಬೇಕು, ಆವಾಗ ಮಾತ್ರ ಆ ಪಕ್ಷಕ್ಕೊಂದು ನೈತಿಕ ಬಲ ಬರ್ತದೆ. ಇಲ್ಲ ಅಂತಂದ್ರೆ ಈ ರೀತಿಯ ಒಂದು ಹೇಳಿಕೆ ಕೊಡ್ತು, ಇವ್ರು ಹೇಳಿದಾಗ ಕಿಟ್ಟು ಕೊಟ್ಟಿದ ಇಂತ ಒಂದು ಹೇಳಿಕೆ ಕೊಟ್ಟು ಆ ಕಿಟ್ಟು ಕೊಟ್ಟವರು ಕೂಡ ಹಿಂದೆ ಕೊಟ್ಟರು. ಒಂದು ಮಾನವೀಯ ದೃಷ್ಟಿಯಲ್ಲಿ ಏನೋ ಒಂದು ತೋರ್ಪಡಿಕೆಗೋಸ್ಕರ ಇದು ಮಾಡಿಕೊಂಡು ಇಂತ ಹೇಳಿಕೆ ವಕ್ಫ್ ಬೋರ್ಡ್ ನನ್ನ ಒಂದು ಕೊರೋನಾ ಇದಕ್ಕೆ ಕೊಡ್ಬೇಡಿ ಅಂತ ಹೇಳಿದ್ರೆ ನೀವೇ ಆಲೋಚನೆ ಮಾಡಿ, ಯಾರೇ ಆಗ್ಲಿ, ಯಾವುದೇ ಧರ್ಮದವರಾಗ್ಲಿ, ಅವರಿಗೂ ಕೂಡ ಅದು ಕೂಡ ಇವಾಗ ಉಪವಾಸದ ಟೈಮ್, ದಾನ ಧರ್ಮ ಮಾಡಿದ್ರೆ ಒಳ್ಳೆ, ದಾನ ಧರ್ಮ ಮಾಡ್ತಕ್ಕಂತ ಒಂದು ಟೈಮ್ ಅಲ್ಲಿ ಒಬ್ಬ ಮುಸ್ಲಿಂ ಈ ರೀತಿ ಮಾತಾಡ್ತಾರಂತ ಆದ್ರೆ ಬಹಳ ನೋವಾಗ್ತದೆ. ಓಕೆ ಮಂಜುನಾಥ್ ಅವ್ರೆ, ಹಾಗಾದ್ರೆ ಇಲ್ಲಿ ಪ್ರಶ್ನೆ ಇರೋದು ನಿಮ್ಗೆ, ಅವರು ಹೇಳಿದ್ರು ಒಂದು ಕರೆ ಸ್ವೀಕರಿಸಿ ಆ ಬಗ್ಗೆ ಬರ್ತದೆ. ನಮಸ್ಕಾರ. ಹಲೋ, ನಮಸ್ತೆ, ಹೇಳಿ ಸರ್, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತೀರಿ? ಹಲೋ, ನಾರಾಯಣ ಮಾತಾಡೋದು. ಹೇಳಿ ನಾರಾಯಣ ಅವರೇ, ಮಾತಾಡಿ. ಹೇಳಿ, ಮಾತಾಡಿ, ಹೇಳಿ ಅಭಿಪ್ರಾಯ. ಧರ್ಮದ ವಿಷಯದಲ್ಲಿ ಮಾತಾಡ್ತಾರೆ. ನೀವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿದ್ದೀರಾ ಸರ್? ಫೋನ್ ಸಹ ನಿಮ್ಮ ನೆಟ್ವರ್ಕ್ ಅಲ್ಲಿ ಇಲ್ಲ ಅಂತ ಅನಿಸ್ತಾ ಉಂಟು. ನಮ್ಮ ಪ್ರಾಬ್ಲಮ್ ಅಲ್ಲ, ನಿಮ್ಮ ನೆಟ್ವರ್ಕ್ ಅಲ್ಲಿ ನೀವು ಇಲ್ಲ ಅಂತ ಅನಿಸ್ತಾ ಇದೆ. ಓಕೆ, ನೆಟ್ವರ್ಕ್ ಅಲ್ಲಿ ಬಂದ ಕೂಡಲೇ ಕರೆ ಮಾಡಿ ಸರ್, ಕ್ಲೀನ್ ಆಗಿ ಕೇಳುತ್ತೆ. ಓಕೆ, ಎಸ್ ಮಂಜುನಾಥ್ ಅವರು, ಈಗ ಪ್ರಶ್ನೆ ಇರೋದು ಬಹುಶಃ ಹಿಂದೂಗಳು ಹೀಗೆ ಹೇಳಲಿಕ್ಕೆ ಶುರು ಮಾಡಿದ್ರೆ ಬಹುಶಃ ಇಡೀ ಅಲ್ಲೋಲ ಕಲ್ಲೋಲ ಆಗ್ಬೋದು ಅಂತೇಳಿ ಅನಿಸ್ತಾ ಉಂಟು ನಿಮ್ಗೆ. ಹಾಗೆ ಒಬ್ಬರು ಧರ್ಮಗಳ ನಡುವೆ ಕಂದಕವನ್ನು ಮಾಡುವಂತ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಉಂಟು ಅಂತ ಅನಿಸ್ತಾ ಇದೆ. ಇಲ್ಲ, ಹಿಂದೂಗಳು ಇದರ ಬಗ್ಗೆ ಮಾತಾಡೋಂಗಿದ್ರೆ ಮೊದಲೇ ಮುಜರಾಯಿ ಇಲಾಖೆಯನ್ನು ಒಂದಷ್ಟು ದೇವಸ್ಥಾನಗಳಿಂದ ಕೊಡುವಾಗ ಮಾತಾಡ್ಬೋದಿತ್ತು, ಯಾರೂ ಮಾತಾಡಿಲ್ಲ. ಇದು ಪಕ್ಕದ ಮನೆ ಸಮಸ್ಯೆ ಅಲ್ಲ, ಇಡೀ ದೇಶ, ಇಡೀ ಪ್ರಪಂಚದಲ್ಲೇ ಸಮಸ್ಯೆ ಎದುರಿಸ್ತಾ ಇದ್ದೀವಿ. ಸೊ ಹಿಂದೂಗಳಂದ್ರೆ ನಮಗೆ ಹಿಂದೂ ಧರ್ಮ ಪರಮ ಪವಿತ್ರ, ಪಕ್ಕದ ಮನೆಯವ್ರನ್ನ ಪ್ರೀತಿಸು ಅನ್ನೋ ಒಂದು ದಿವ್ಯ ನಿಟ್ಟಿನಲ್ಲಿ ಏನು ಮಾಡ್ತಾ ಇದ್ದಾರೆ, ನಮಗೆ ಅದು ದೊಡ್ಡ ವಿಚಾರನೇ ಅಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕು, ಏನು ಈಗ ಕೊರೋನಾ ಅಂತ ಒಂದು ಬಂದಿದೆ, ಆ ಮಹಾಮಾರಿಯನ್ನ ಎಲ್ಲರೂ ಜೊತೆಗೂಡಿ ಜಾತಿ ಮತ ಧರ್ಮ ಭೇದ ಬಿಲ್ಲದೆ ಓಡಿಸ್ಬೇಕು ಅನ್ನೋದು ಮೂಲ ಉದ್ದೇಶದಿಂದ ಹೋರಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಹಿಂದೂಗಳದ್ದು ಧರ್ಮದ ಬಗ್ಗೆ ಏನಾದರೂ ಕಲಹ ಬರುವಂಥದ್ದು ಚಾನ್ಸಸ್ ತುಂಬಾ ಕಡಿಮೆ ಅಂತ ಹೇಳ್ತೀನಿ. ಯಾಕಂದ್ರೆ ಹಿಂದೂಗಳು ಶಾಂತಿ ಪ್ರಿಯರು, ಅದಂತೂ ಖಂಡಿತ. ಎಸ್ ಶೇಖರ್ ಪೂಜಾರಿ, ಹಾಗಾದ್ರೆ ನೀವು ಇದನ್ನು ಒಬ್ಬ ವೋಟ್ ಬ್ಯಾಂಕ್ ಆಧಾರದ ಮೇಲೆ ಕಾಂಗ್ರೆಸ್ ಕೆಲವೊಮ್ಮೆ ನೋಡುತ್ತೆ, ಇಂದ ಹೇಳಿಕೆಗಳನ್ನು ಕೊಟ್ಟರೆ ಅದನ್ನು ಏನು ವಿರೋಧ ಮಾಡುವುದಿಲ್ಲ, ಅವರನ್ನೇನು ಆಕ್ಷನ್ ತೆಗೆದುಕೊಳ್ಳುವುದಿಲ್ಲ, ಅವರನ್ನು ಹೊರಗೆ ಹಾಕುವುದಿಲ್ಲ ಅಂತ ಹೇಳುವಾಗ ನಿಮಗೆ ಕೂಡ ಮುಸ್ಲಿಮರ ವೋಟ್ಗಳು ಬಹಳ ಪ್ರಾಮುಖ್ಯ ಅಂತ ಅನಿಸ್ತು. ನೋಡಿ, ದಯವಿಟ್ಟು ಜನರಿಗೆ ತಪ್ಪು ಸಂದೇಶವನ್ನು ಕೊಡಬೇಡಿ. ನಮಗೆ ಕೇವಲ ಮುಸ್ಲಿಮರು ಮಾತ್ರ ಮತ ಹಾಕುವುದಲ್ಲ, ಹಿಂದೂಗಳು ಮತ ಹಾಕ್ತಾ ಇದ್ದಾರೆ. ಇಂದು ನಿಜವಾಗಿ ಪ್ರಸ್ತುತ ವಿಷಯ ಏನು ಅಂತ ಕೇಳಿದ್ರೆ ಇದು ಚರ್ಚೆ ಅಲ್ಲ. ನಿಜವಾಗಿ ಇಂದಿನ ಚರ್ಚೆ ಯಾವ್ದು ಆಗ್ಬೇಕು ಅಂತ ಕೇಳಿದ್ರೆ, ಈ ದೇಶದಲ್ಲಿ ಕೊರೋನಾ ವೈರಸ್ ನಿಂದ ಜನರು ತತ್ತರಿಸ್ತಾ ಇದ್ದಾರೆ, ವಲಸೆ ಕಾರ್ಮಿಕರು ಕಾಲ್ನಡಿಗೆ ನಡೆಯುತ್ತಾ ಇದ್ದಾರೆ, ಗರ್ಭಿಣಿ ಸ್ತ್ರೀಯರು ಮಾರ್ಗ ಮಧ್ಯದಲ್ಲಿ ಹೆರಿಗೆ ಆಗ್ತಾ ಇದೆ, ರಿಕ್ಷಾದಲ್ಲಿ ಹೆರಿಗೆ ಆಗ್ತಾ ಇದೆ. ಅದರ ಬಗ್ಗೆ ಚರ್ಚೆ ಆಗ್ಬೇಕಿತ್ತು. ಬದಲಾಗಿ ನಾವು ಕ್ಷುಲ್ಲಕ ಒಂದು ವಿಷಯಕ್ಕಾಗಿ ಈ ಜಾತಿ ಧರ್ಮದ ಮೇಲೆ ನಾವು ಚರ್ಚೆಯನ್ನು ಮಾಡ್ತೇವೆ. ಇದು ನಮ್ಮ ದುರಂತ. ಈ ದೇಶ ಅಲ್ಲ, ನಾನು ಹೇಳ್ಕೊಳ್ಳಿ, ಈ ದೇಶದಲ್ಲಿ ಒಂದು ಎಂತಹ ಪರಿಸ್ಥಿತಿ ಇದೆ.
ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡುವಂತ ಅವಕಾಶ ಇಲ್ಲ, ಯುವಕರಿಗೆ ಉದ್ಯೋಗ ಇಲ್ಲ. ಆಸ್ ಈಗ ತಾನೇ ನಮಗೆ ಬಂದಂತ ಬ್ಲೂಮ್ಬರ್ಗ್ ಏನಂತ ಅವರ ಸಂಸ್ಥೆ ಹೇಳ್ತಾ ಇದೆ, GDP ಇದು ಬ್ಯಾಂಕ್ರಪ್ಸಿ ಆಗಿ ಇಂಡಿಯಾ ಬ್ಯಾಂಕ್ರಪ್ಸಿ ಆಗಿ 0.1% GDP ಆಗ್ತಾ ಇದೆ. ಉದ್ಯೋಗ 1350 ಲಕ್ಷ ಮಂದಿಗೆ ಉದ್ಯೋಗ ನಾಶ ಆಗ್ತಂತ ಭೀತಿ ಇದೆ. ಇಂತಹ ಸಂದರ್ಭದಲ್ಲಿ ಅದಕ್ಕೆ ಕಾರಣ ಯಾರು? ಈಗ ನೀವು ಇಷ್ಟೆಲ್ಲ ಹೇಳಿದ್ರೆ ನಾನು ಯಾವರನ್ನು ದೂಷಿಸುದಿಲ್ಲ, ನಾನು ಒಂದ್ ಮಾತ್ರ ಹೇಳ್ತೇನೆ. ನಾನು ನೋಡಿ, there is a administration problem, there is no doubt in that. ವಿಶ್ವದ GDP ಡೌನ್ ಆಗಿದೆ. ಯಾಕೋಸ್ಕರ ನೋಡಿ, ಯಾವ್ದು ಚರ್ಚೆ ಮಾಡಿ ಇವತ್ತು ಡಿಬೇಟಿನ ಸಬ್ಜೆಕ್ಟ್ ಯಾವುದು ಅದರ ಬಗ್ಗೆ ಬಗ್ಗೆಯೂ ಕಾಳಜಿ ಇದೆ. ನಾನೊಂದು ಮಾತಾಡ್ತೇನೆ ನೋಡಿ, ನಾನು ಕೂಡ ಒಬ್ಬ ಸಬ್ಜೆಕ್ಟ್ ಬಿಟ್ಟು ಹೇಳ್ತೇನೆ. ಕೇವಲ ಹಿಂದುತ್ವ ಅನ್ನೋದು ಹಿಂದೂ ಅನ್ನೋದು ನೀವು ಮಾತ್ರ ಹಾಕ್ಲಿಕ್ಕೆ ಬಂದ್ರೆ, ಹಿಂದೂ ಧರ್ಮದ ಬುಡಕ್ಕೆ ಕೈ ಹಾಕ್ಲಿಕ್ಕೆ ಬಂದ್ರೆ ಪರಿಸ್ಥಿತಿ ಬೇರೆ ಇರ್ತದೆ ಈ ದೇಶದಲ್ಲಿ. ಒಂದು ನಿಮಿಷ ಯಾಕೆ ಹೇಳಿದ್ರೆ ಇವತ್ತು ಇಡೀ ಅಸ್ತಿತ್ವ ಇರ್ತಕ್ಕಂಥದ್ದೇ ಸನಾತನ ಧರ್ಮದ ಮೇಲೆ. ಇದನ್ನ ಅರ್ಥ ಮಾಡಿಕೊಳ್ಬೇಕು. ನೋಡಿ, ನಮ್ಗೆ ಏನ್ ಕಲಿಬೇಕಂತಿಲ್ಲ. ನೋಡಿ, ಹಿಂದೂ ಯಾವಾಗ ಈ ಸಂದರ್ಭದಲ್ಲಿ ಕೊರೋನಾದ ಈ ಸಂಕಷ್ಟದಲ್ಲಿ ಈ ಜಮೀರ್ ಅಹಮದ್ ಇಂತ ಹೇಳಿಕೆ ಕೊಡ್ತಾರಂತಾದ್ರೆ ಇವರು ಇದರ ಬಗ್ಗೆ ಆತ್ಮವಿಮರ್ಶೆ ಮಾಡಿಕೊಳ್ಬೇಕು. ಜಮೀರ್ ಅಹಮದ್ ಕೇಳಿ ಸಮರ್ಥನೆ ಮಾಡ್ತಾರೆ, ಕೊಟ್ಟಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ. ಒಂದು ಮಾತನ್ನು ಕೇಳಿ, ಇವತ್ತು ಕಾರಣ ಇವತ್ತು ಕರ್ನಾಟಕದ ಬೆಂಗಳೂರಿನಲ್ಲಿ 300 ಕೇಸ್ ಆಗಿದೆ. ಕಾರಣ ಯಾರ್ರಿ? ಕಾರಣ ಯಾರು? ಇವತ್ತು ಕೊರೋನಾ ಕೇಸ್ ಬೆಂಗಳೂರಲ್ಲಿ ಆಗುವಾಗ ಸಮಸ್ಯೆ ಯಾರಿಂದ ಆದದ್ದು? ಯಾವ ಶಾಸಕನಿಂದಲಾಗ್ಲಿಲ್ಲ, ಇವನಿಂದ ಮಾತ್ರ ಆಗಿರುವಂತದ್ದು. ತಬ್ಲಿಗಿ ಅಂತ ಹೇಳ್ತಿರ್ತಾವ. ಅದೇ ಹೇಳುವಂತದ್ದು. ಅವರನ್ನ ಸಮರ್ಪಕವಾಗಿ ಅವ್ರು ಹೇಳಿದ್ರು ಕೊರೋನಾ ಬಗ್ಗೆ ಸರಿಯಾದ ಮಾಹಿತಿ ನೀಡ್ತಾ ಇಲ್ಲ ಅಂತ. ಇವ್ರದ್ದು ಜವಾಬ್ದಾರಿ ಅಲ್ವಾ? ಇವರು ಮಾಹಿತಿ ನೀಡ್ಬೇಕಲ್ಲ. ಇವರು ಅವರನ್ನ ಒಂದು ಕಡೆಯಲ್ಲಿಟ್ಟು ಇಡೀ ಜನರಿಗೆ ಪ್ರಸರಿಸಿ ಏನೆಲ್ಲ ಮಾಡಿದ್ರು, ಏನೆಲ್ಲ ಗಲಾಟೆ ಮಾಡಿದ್ರು, ಯಾರಿಗ ಲಾಸ್? ನೀವು ಹೇಳ್ತಾ ನೀವು ಅದನ್ನ ಮಾತಾಡಿ. ಅವರು ಇವತ್ತು ಹೇಳಿರುವ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡಿ. ವಕ್ಫ್ ಬೋರ್ಡ್ ಯಾರ್ದು? ಶೇಖರ್ ಪೂಜಾರಿ ಅವರೇ, ವಕ್ಫ್ ಬೋರ್ಡ್ ಯಾರ್ದು? ವಕ್ಫ್ ಬೋರ್ಡ್ ಜನರದು. ಒಂದು ಸಮಾಜದ ಅಲ್ಪಸಂಖ್ಯಾತರು, ಇವತ್ತು ಪಾಕಿಸ್ತಾನದಲ್ಲಿ ಹಿಂದೂಗಳಿದ್ದಾರೆ ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ. ಪರಿಸ್ಥಿತಿ ಏನಂತ ಇವತ್ತು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಅಂತ ಒಂದು ಸಮುದಾಯಕ್ಕೆ ಒಳ್ಳೇದಾಗ್ಬೇಕು. ಇವತ್ತು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ 50,000 ಕೊಡ್ತಾರೆ ವಕ್ಫ್ ಬೋರ್ಡ್ ಇಂದ. ಒಳ್ಳೆಯ ಕಾರ್ಯಗಳು ನಡೀತಾ ಇದೆ. ಆ ಒಂದು ದೇವರ ಕೆಲಸ ಮಾಡ್ತಕ್ಕಂತ ವಕ್ಫ್ ಬೋರ್ಡ್ ಇಂದ ಇವತ್ತು ಕೊರೋನಾದಲ್ಲಿ ಸಂಕಷ್ಟ ಆಗಿದ್ದಾರೆ, ಹಣ ಕೊಡ್ತಾನೆ ಹೇಳ್ತಾ ಇದ್ದಾರೆ. ಏನು ಎಲ್ಲ ತಂದು ವಕ್ಫ್ ಬೋರ್ಡ್ ಇದ್ದದ ಎಲ್ಲ ಹಣ ಕೊಡ್ತಾ ಇದ್ದಾರಾ? ಅದನ್ನ ಅರ್ಥ ಮಾಡಿಕೊಳ್ಬೇಕಂತ ಹೇಳುವಂತದ್ದು. ಅದನ್ನು ಬಿಟ್ಟು ಅವರು ಅಕ್ಕಿ ಕೊಟ್ಟಿದ್ದಾರೆ, ಅವರು ಕಿಟ್ಟು ಕೊಟ್ಟಿದ್ದಾರೆ. ಸುಮ್ಮನೆ ದೊಡ್ಡ ಲೀಡರ್ ಹೆಸರು ಹೇಳಬೇಡಿ, ಸಿದ್ದರಾಮಯ್ಯ ಅಂತ. ನೋಡಿ, ಅವರೊಟ್ಟಿಗೆ ಸಿದ್ದರಾಮಯ್ಯರನ್ನು ಯಾಕೆ ತರ್ತೀರಿ ನೀವು? ನಿಮಗೆ ಏನು ಗೊತ್ತಾ, ಜಾತಿ ದ್ವೇಷ ಇದೇ ಬೇಕು ಹೊರತಾಗಿ ಬೇರೆ ಏನು ಬೇಡ. ನೀವು ಜಾತಿ ಇದು ಮಾಡುದಂತಾದ್ರೆ ನಮ್ಮನ್ನ ಇದರಿಂದ ತೆಗೀರಿ. ಧಾರ್ಮಿಕ ದಲಿಕೆಯಿಂದ ಎಷ್ಟು ದೇವಸ್ಥಾನ ಇದೆ ಎಲ್ಲ ಬಿಟ್ಟು ಕೊಡಿ. ಎಲ್ಲ ನಿಮ್ಮ ಸರ್ಕಾರ ಮಾಡಿಸ್ಕೊಳ್ಳಿ, ಅಲ್ಲ ನಿಮ್ಮ ಸರ್ಕಾರ ಮಾಡಿಸ್ಕೊಳ್ಳಿ. 75 ಯಾರಿದ್ರು? ನೀವು ಜಮೀರ್ ಅಹಮದ್ಗೆ ಮಸೀದಿಗಳನ್ನ ಮುಜರಾ ಇಲಾಖೆ ಅಂಡರ್ಗೆ ತರಲಿ ನೋಡೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಐ ಸೆಡ್, ಈ ದೇಶದಲ್ಲಿರುವಂತಹ ಕಂಟಕ ಇದು ನಿವಾರಣೆ ಆಗ್ಬೇಕಾಗಿದೆ. ನೀವು ಅದನ್ನ ಅವರನ್ನು ಸ್ಪಷ್ಟೀಕರಣ ಕೇಳಿ, ಏನು ಮುಜರಾ ಇಲಾಖೆ ಜಮೀರ್ ಅಹಮದ್ ಅಲ್ಲ, ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅವರು ನಿರ್ಣಯ ಮಾಡುವಂತದ್ದು. ಈ ನೀವು ಜಮೀರ್ ಅಹಮದ್ ಯಾಕೆ ಜಮೀರನ್ನು ಕೇಳಿ ನೀವು ಮಾಡ್ತೀರಾ? ಯಾವುದೇ ನಿರ್ಣಯವನ್ನು ಮಾಡುವಾಗ ಯಾಕೆ ಇಲ್ಲಿ ಜಾತಿ ಧರ್ಮದ ವಿಷಯ ಮಾಡ್ತಾರೆ? ಈ ದೇಶ ಅಂತಂತ ಅತಂತ್ರ ಸ್ಥಿತಿಯಲ್ಲಿದೆ, ಅದನ್ನು ನಾವು ಮಾತಾಡಬೇಕಾಗಿದೆ. ಇಲ್ಲಿ ಕೋಮು ಸಂಘರ್ಷ ಅಲ್ಲ. ನೀವು ಒಪ್ಕೊಳ್ತಿದ್ರಿ ಜಮೀರ್ ಅಹಮದ್ ಸರಿ ಅಂತ? ಶಣೆ ಅವರೇ, ಇವರು ಜಾತಿ ಧರ್ಮ ಅಂತ ಹೇಳ್ತಾರೆ. ಇಲ್ಲಿ ಈಗ 3 ಜನರಲ್ಲಿ ಯಾರು ಮಾತಾಡಿದ್ರು? ಯಾರು ಮಾತಾಡ್ಲಿಲ್ಲ. ಇವರೇ ಮೊದಲು ಹೇಳಿದ್ರು, 3 ಧರ್ಮದ ಹೆಸರು ಹೇಳಿದ್ರು, ತೊಂದರೆ ಇಲ್ಲ.
3 ಧರ್ಮ, ಈ ದೇಶ ಹೀಗೆ ಅಂತ. ಹಾಗಾದ್ರೆ ಜಮೀರ್ ಹೇಳಿರುವುದು ಸರಿಯಾ ನಿಮ್ ಪ್ರಕಾರ? ಅವರಲ್ಲಿ ಸ್ಪಷ್ಟೀಕರಣ ಕೇಳಿ ಅದರಲ್ಲಿ ನಮ್ಮಲ್ಲಿ ನೀವು ಅವರಿಗೆ ಮಾತಾಡೋದಲ್ಲ. ಕಿರೀಟ ಯಾಕೆ ಇಡ್ತೀರಿ? ನಾನು ಯಾಕೆ ಕಿರೀಟ ಇಡ್ತೀನಿ? ನೀವು ಅವರಿಗೆ ನಾನು ಕಿರೀಟ ಯಾಕೆ ಹೇಳ್ತೀನಿ. ಇಡ್ತೀರಿ? ಇಡೀ ಚರ್ಚೆ ನಡೀತಾ ಇದೆ. ಎಲ್ಲವರಿಗೆ ಕಿರೀಟ ಯಾಕೆ ಇಡುವುದು ಅಂತ ಕೇಳೋದು ಕರ್ನಾಟಕದಲ್ಲಿ ನಾನು. ಜಮೀರ್ ಅಹಮದ್ ಎಲ್ಲಾ ಸರ್ಕಾರದ ಎಲ್ಲದಲ್ಲೂ ಮುಗು ತೂರಿಸ್ಕೊಂಡು ಏನೇನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಚರ್ಚೆ ಎಲ್ಲ ಕಡೆ ಆಗ್ತಾ ಇದೆ. ಅದನ್ನ ಇದು ಭಾಗವಾಗಿ ಇಲ್ಲಿ ಮಾಡ್ತಾ ಇದ್ದೀವಿ ನಾವು. ನೀವು ಏನನ್ನು ಮಾಡಿ ಅದು ನಾನು ಬೇಡ ಅಂತ ಹೇಳುದಿಲ್ಲ. ನೀವು ಜಮೀರ್ ಅಹಮದ್ ಕೇಳಿ ನಾಳೆ ನಾನು ಕೇಳುದು ಕೇಳಿ. ಕೊರೋನಾ ಟೆಸ್ಟ್ ಮಾಡ್ಬೇಕಾದ್ರೆ ನೀವು ಹಗಲಲ್ಲಿ ಬನ್ನಿ, ನೀವು ರಾತ್ರಿಯಲ್ಲಿ ಬರಬೇಡಿ. ಏನ್ರಿ ಒಂದು ಎಲೆಕ್ಟೆಡ್ ಮೆಂಬರ್ ಒಬ್ರು ಶಾಸಕರು ಮಾತಾಡ್ತಕ್ಕಂತ ವಿಷಯ ಏನಾಗಿದೆ ಅಂತಕ್ಕಂಥದ್ದು ಇವ್ರ ಮುಂದೆ ಇದೆ. ಆದ್ರೂ ಕೂಡ ಅವರು ಏನೋ ಒಂದು ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಕ್ಕಂಥದ್ದನ್ನ ನಾವು ಅದು ಕೂಡ ಅವ್ರು ಕಿಟ್ ಕೊಟ್ಟು ಸಿದ್ದರಾಮಯ್ಯ ಬಂದು ಅಂತ ಅವ್ರು ಹೇಳಿದ್ರು. ಯಾಕೆ ಸುಮ್ಮನೆ ಸಿದ್ದರಾಮಯ್ಯ ನೋಡಿ, ನೀವು ರಾಜಕೀಯ ಮಾಡೋದಕ್ಕೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ರಾಜಕೀಯ ಇಲ್ಲಿ ಯಾವುದೇ ಪಕ್ಷ ಈಗ ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಈಗ ಜಮೀರ್ ಅಹಮದ್ ಅವರು ನೀವು ಮುಸ್ಲಿಮರು ಬನ್ನಿ, ಹಿಂದೂಗಳು ಬರಬೇಡಿ ಅಂತ ಕಿಟ್ ಕೊಡೋದು ನಿರಾಕರಣೆ ಮಾಡಿದ್ದಾರೆ. ಇಲ್ಲ, ನಾನು ಹೇಳುವಂತದ್ದು ಅವರಿಗೆ ಗೊತ್ತುಂಟಲ್ಲಿ ನೀವು ಎಲ್ಲವನ್ನು ಮಾತಾಡಬಹುದು. ನೀವು ಎಲ್ಲವನ್ನು ಮಾತಾಡಬಹುದು, ಯಾರು ಕೊಟ್ಟಿದ್ದಾರೆ ಅಂತ ಅಲ್ಲಿ ಮಾತಾಡಬಹುದು, ಅದು ವಿಷಯ ಬೇರೆ. ಈ ರಾಜ್ಯಕ್ಕೆ ಬೇಕಾದ ಶಾಂತಿ. ನಮ್ಮೊಂದಿಗೆ ಮಾತಾಡ್ಲಿಕ್ಕೆ ಈಗ ರಹೀಂ ಉಚ್ಚಿಲ್ ಅವರಿದ್ದಾರೆ, ಬಿಜೆಪಿ ಮುಖಂಡರು ಹಾಗೂ ಬಾರಿ ಸಾಹಿತ್ಯ ಅಕಾಡೆಮಿಯ ರಾಜ್ಯಾಧ್ಯಕ್ಷರು ಕೂಡ. ನಮಸ್ಕಾರ ರಹೀಂ ಉಚ್ಚಿಲ್ ಅವರಿಗೆ. ರಹೀಂ ಉಚ್ಚಿಲ್ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ಓಕೆ, ನಾವೊಟ್ಟಿಗೆ ಮತ್ತೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೇವೆ. ಮಂಜುನಾಥ್ ಅವರೇ, ಹಾಗಾದ್ರೆ ಕೆಲವು ಮುಸ್ಲಿಮರಿಗೆ ಕೊಡಬೇಕು ಅಂತ ಮನಸ್ಸಿದ್ರು ಕೂಡ ಇನ್ನು ಕೆಲವರು ಅದನ್ನು ವಿರೋಧ ಮಾಡ್ತಾ ಇರುವುದು ನಿಮ್ಗೆ ಕಾಣ್ತಾ ಇದೆಯಾ ಇಲ್ಲಿ ಮೇಲ್ನೋಟಕ್ಕೆ? ಇಲ್ಲ, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮುಸ್ಲಿಮರಲ್ಲೂ ಎಲ್ಲರೂ ಮುಸ್ಲಿಮರು ಕೆಟ್ಟವರು ಅಂತ ಹೇಳೋಕ್ ಆಗೋದಿಲ್ಲ. ಒಳ್ಳೆಯವರು ಇದ್ದಾರೆ. ಏನು ಅವ್ರದ್ದು ಕಾರ್ಯಕ್ರಮ, ಅವ್ರ ದಿನನಿತ್ಯದ ಏನೇನು ಮಾಡ್ಬೇಕಾ ಮಾಡ್ಕೊಂಡು ದೇಶದ ಒಳಿತಿಗೆ ಹೋರಾಟವರು ಇದ್ದಾರೆ. ನಾವು ಉದಾಹರಣೆಗೆ ಅಬ್ದುಲ್ ಕಲಾಂ ಅವರನ್ನು ತಗೋಬಹುದು. ಅವರು ಮುಸ್ಲಿಂ, ಅವರು ಯಾವತ್ತು ನಾನೊಬ್ಬ ಮುಸ್ಲಿಂ, ಆ ದೇಶ ಈ ದೇಶ ಅಂತ ಎಲ್ಲೂ ಹೇಳಿಲ್ಲ. ಅದೇ ರೀತಿ ಬೇರೆ ಉದಾಹರಣೆ ಕೊಡ್ಬೇಕಾದ್ರೆ ತುಂಬಾ ಜನ ಇದ್ದಾರೆ. ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಜಮೀರ್ ಅಹಮದ್ ಅವರ ಒಂದು ಸಹವಾಸ ದೋಷನ ಏನೋ ಗೊತ್ತಿಲ್ಲ, ಎಲ್ರನ್ನ ಎತ್ತಿ ಕಟ್ಟುವ ಒಂದು ಕೆಲಸ ಜಮೀರ್ ಅಹಮದ್ ಕಡೆಯಿಂದ ಆಗ್ತಾ ಇದೆ. ಅವರು ರಾಜಕೀಯ ಮಾತಾಡಬಾರ್ದು, ಮಾತಾಡೋಕೆ ಹೋದ್ರೆ ತುಂಬಾ ಇದೆ. ಮೊನ್ನೆ ಯಡಿಯೂರಪ್ಪ ಅವರು ಸಿಎಂ ಆದ್ರೆ ನಾನು ಅವರ ಮನೆ ಕಾಯ್ತೀನಿ ಅಂತ ಒಂದು ಮಾತು ಹೇಳಿದ್ರು. ಯಡಿಯೂರಪ್ಪ ಅವರು ಸಿಎಂ ಆಗಿ ಇಷ್ಟು ಸಮಯ ಆಯ್ತು. ಒಂದೊಂದು ಮಾತನ್ನ ಹೇಳಿದ್ರೆ ಈ ವ್ಯಕ್ತಿಯ ಮಾತುಗಳನ್ನ ನಾವೆಲ್ಲ ಕೇಳಬೇಕಾ, ಅವಶ್ಯಕತೆ ಇದೆಯಾ ಅನ್ನೊಂದು ಪ್ರಶ್ನೆ ಬರ್ತದೆ. ಶೇಖರ್ ಬಜಾರ್ ಅವರೇ, ಇದು ಕೇವಲ ಜಮೀರ್ ಅಹಮದ್ ಅಂತಲ್ಲ, ಮಂಗಳೂರಿನಲ್ಲೇ ಲಾಸ್ಟ್ ಟೈಮ್ ಕೆಲವು ಮುಸ್ಲಿಂ ಸಂಘಟನೆಗಳು ಹಣ ಕೊಡ್ಲಿಕ್ಕೆ PM ಕ್ಯಾರಿಗೆ ಅಥವಾ CM ಕ್ಯಾರ್ ನಿಧಿಗೆ ಕೊಟ್ಟಾಗ ಅವರಿಗೆ ಕೂಡ ಕೊಂಕು ಮಾತನಾಡಿದವರಿದ್ದಾರೆ, ಅವರಿಗೂ ಕಿರುಕುಳ ಕೊಟ್ಟವರಿದ್ದಾರೆ. ಅವರನ್ನೆಲ್ಲ ನೋಡೋ ನಿಮ್ಗೆ ಏನ್ ಅನಿಸ್ತದೆ? ಅವರನ್ನೆಲ್ಲ ಒಂದು ಬುದ್ಧಿ ಮಾತು ಹೇಳಬೇಕು ಕಾಂಗ್ರೆಸ್ನ ಮುಖಂಡರು ಅಂತ ಅನಿಸ್ತಾ ಇಲ್ವಾ? ಕಾಂಗ್ರೆಸ್ನ ಮುಖಂಡರು ಅಂತ ಅಲ್ಲ ನೋಡಿ, ನಾನು ಅದನ್ನು ಹೇಳುವಂಥದ್ದು, ಒಬ್ಬ ತಪ್ಪು ಮಾಡಿದೆ ಅಂತ ಹೇಳಿದ್ರೆ ಇಡೀ ಸಮುದಾಯಕ್ಕೆ ತಪ್ಪು ಸಂದೇಶವನ್ನು ಕೊಡಬಾರ್ದು. ಈಗ ಒಬ್ಬ ಕಳ್ಳತನ ಮಾಡಿದೆ ಅಂತ ಇಡೀ ಸಮಾಜವನ್ನು ದೂರುವುದು ಸರಿಯಲ್ಲ. ಹಿಂದೂ ಆಗಿರ್ಲಿ, ಮುಸಲ್ಮಾನ್ ಆಗಲಿ, ಕ್ರಿಶ್ಚಿಯನ್ ಯಾರು ಆಗಿರ್ಲಿ, ಎಲ್ಲ ಧರ್ಮದಲ್ಲಿ ಒಬ್ಬೊಬ್ಬ ನ್ಯೂನತೆ ಇದ್ದೇ ಇರ್ತಿ. ಕೆಲವರು ತಪ್ಪು ಮಾಡೋರು ಇದ್ದಾರೆ. ಇವರು ಮಾತಾಡುವಂತ ಇರೋದು ಎಲ್ಲ ಹಿಂದೂ ಧರ್ಮ ಅಂದ್ರೆ ಬಿಜೆಪಿ ಮಾತ್ರ, ನಾವು ಅಲ್ಲ ಅಂತ. ನಾವು ಹಿಂದೂಗಳಲ್ವಾ? ಎಲ್ಲ ಇವರಿಗೆ ಹಕ್ಕು. ನಿಮ್ಮದೇ ಆಲೋಚನೆ ಮಾಡಿ ಮಾತಾಡಿದ್ರೆ ಇದಕ್ಕೆ ಅರ್ಥ ಇಲ್ಲ ಅಂತ ನೀವು ಹಾಗೆ ಮಾತಾಡಬಾರ್ದಲ್ವಾ? ಮಾತಾಡಬಾರ್ದು, ಇದ್ದದನ್ನೇ ಮಾತಾಡಿಲ್ಲ. ನೀವು ಕಿರೀಟ ಆಗ್ತದ? ಇವರೇ ನಾನು ಹೇಳ್ತೇನೆ, ಜಮೀರ್ ಅಹಮದ್ ಅಂತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತಕ್ಕಂಥವ್ರು. ಆ ಪಕ್ಷಕ್ಕೊಂದು ಹೊಣೆ ಇದೆ. ಇವತ್ತು ಇಡೀ ಸಮುದಾಯವನ್ನ, ಒಂದು ಇಡೀ ದೊಡ್ಡ ಸಮುದಾಯವನ್ನ, 85% ಇರ್ತಕ್ಕಂಥ ಒಂದು ಸಮುದಾಯವನ್ನ ಇವತ್ತು ಅವ್ರು ಹೇಳ್ತಾರೆ. ಈ ಸಂದರ್ಭದಲ್ಲಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಾಗ ಇವ್ರು ಹೇಳಿದಾಗೆ ನಾನು ಹೇಳುದು, ಪಕ್ಷ ಹೇಳ್ಬೋದಲ್ಲ, ಅದು ಅವರ ವೈಯಕ್ತಿಕ ಹೇಳಿಕೆ, ನಮ್ಗೆ ಮತ್ತೆ ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬೋದಲ್ಲ. ಅದು ಹೇಳಲಿಕ್ಕೆ ಧೈರ್ಯ ಇಲ್ಲ ಅಥವಾ ಹೇಳಿದ್ರೆ ಪ್ರಾಬ್ಲಮ್ ಆಗ್ಬೋದು. ಈಗ ಪಕ್ಷ ಬಿಡಿ, ನಿಮ್ಮ ಸರ್ಕಾರ ನಾನು ಹೇಳಿದ್ರೆ ನಿಮ್ಮ ಸರ್ಕಾರ ಇದೆ ಅಲ್ಲ, ಅವರ ಬಗ್ಗೆ ಕ್ರಮ ಕೈಗೊಳ್ಳಲಿಲ್ಲ. ನಿಮ್ಮ ಸರ್ಕಾರ ಅದೇ ಹೇಳುವಂತದ್ದು. ನಿಮ್ಗೆ ಈಗ ಅಧಿಕಾರ ಉಂಟಲ್ಲ, ನಿಮ್ಮ ತಲೆಯಲ್ಲಿ ಯಾವಾಗ್ಲೂ ನಿಮ್ಮ ಸರ್ಕಾರ ನಮ್ಗೆ ಹಾಗೆ ಅಲ್ಲ. ನಮ್ಮ ಸರ್ಕಾರ ನಮ್ಮ ಸರ್ಕಾರ ನಮ್ಗೆ ಗೊತ್ತಿದೆ, ನೀವು ಹೇಳುವಾಗ ಅಗತ್ಯ ಇಲ್ಲ.
ನಮಗೆ ಇವರು ಮುಖ್ಯಮಂತ್ರಿ ನೀವು ಒಬ್ಬರ ಜಮೀರ್ ಅಹಮದ್ ಅವರ ಹೇಳಿಕೆಗೆ ನೀವು GDP 1% ಬಂದಿದೆ, ಕೊರೋನಾ ಇದಾಗಿದೆ, ಇಡೀ ವರ್ಲ್ಡ್ ಇವತ್ತು ಅಲ್ಲೋಲ ಕಲ್ಲೋಲ ಆಗಿದೆ. ಏರುಪೇರಾಗಿದೆ. ಯಾರು ಅಲ್ಲ ಅಂತ ನೀವು ಹೇಳಿ ಅರ್ಥ ಮಾಡಿಕೊಳ್ಬೇಕು, ಅದಕ್ಕೆ ಯಾರು ಕಾರಣ ಹಾಗಾದ್ರೆ? ಅಲ್ಲ ಓಕೆ ಎಸ್ ಮಂಜುನಾಥ್ ಅವರು, ಒಂದ್ ವೇಳೆ ಸರ್ಕಾರಕ್ಕೆ ನಿಜಕ್ಕೂ ಅಗತ್ಯ ಬಂತು ಅಂತಾದ್ರೆ ಕೊಡ್ಲಿಕ್ಕೆ, ದೇವಸ್ಥಾನದ ಚಿನ್ನ ಕೊಡ್ಲಿಕ್ಕೆ ಅಥವಾ ಹಣ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡುವಂತ ಎಲ್ಲ ಹಿಂದೂಗಳು ಖಂಡಿತ ಕೊಡ್ತಾರೆ ಅಂತ ನಿಮ್ಗೆ ಅನಿಸ್ತಾ ಉಂಟಾಗಾದ್ರೆ? ಇಲ್ಲ, ಅಂತ ಪರಿಸ್ಥಿತಿ ಯಾವತ್ತೂ ಬರೋಕ್ ಸಾಧ್ಯ ಇಲ್ಲ ಅನ್ಕೋತೀನಿ. ಯಾಕಂದ್ರೆ ಸರ್ಕಾರದ ಎದುರು ಹಿಂದೂ ಧಾರ್ಮಿಕ ಇಲಾಖೆಯ ಹುಂಡಿ ಹಣ ಇವಾಗ ಏನು ಅದನ್ನ ಖರ್ಚು ಮಾಡ್ತಾ ಇದ್ದಾರ, ಅಲ್ಲಿವರೆಗೆ ಮತ್ತೆ ಸೀಮಿತ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಬಂಗಾರ ಆಗ್ಲಿ ಅಥವಾ ಚಿನ್ನವನ್ನ ಕರಗಿಸಿ ಕೊಡುವಂತ ಪರಿಸ್ಥಿತಿ ಕೇಂದ್ರಕ್ಕೂ ಬರೋ ಸಾಧ್ಯತೆ ಇಲ್ಲ, ರಾಜ್ಯಕ್ಕೂ ಬರೋ ಸಾಧ್ಯತೆ ತುಂಬಾ ಕಡಿಮೆ ಅಂತ ಹೇಳ್ತೀನಿ. ಓಕೆ, ದೊಡ್ಡ ಮನಸ್ಸು ಮಾಡಿ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಹುಂಡಿಯಲ್ಲಿರುವಂತ ಹಣವನ್ನು ಕೊಡ್ತಾರೆ. ಅದು ಕೂಡ ಕೆಲವರು ಹೇಳ್ತಾ ಇದ್ರೆ ಹೀಗೆಲ್ಲ ಆಗ್ತಾ ಇದ್ರೆ ವಫ್ ಬಡಿದು ಕೊಡಬಾರ್ದು ಅಂತೇಳಿ ಒಬ್ರು ಹೇಳಿಕೆ ಕೊಡ್ತಾ ಇದ್ರೆ ನಾವು ಕೂಡ ಕೊಡಬಾರ್ದಲ್ಲ, ನಾವೇ ಕೊಡುವುದು, ನಾವೇ ದಾನ ಧರ್ಮ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ. ಹೌದು, ಈಗ ಈ ರೀತಿಯ ಒಬ್ಬರು ಜನಪ್ರತಿನಿಧಿ ಈ ತರ ಸ್ಟೇಟ್ಮೆಂಟ್ ಕೊಟ್ಟಾಗ ಹಿಂದೂಗಳಲ್ಲಿ ಒಂದು ಭಾವನೆ ಬರುತ್ತೆ, ನಮ್ದು ಯಾಕೆ ಕೊಡಬೇಕು, ನಮ್ಮ ದೇವಸ್ಥಾನದ ಮಾತ್ರ ಎಲ್ಲ ಧರ್ಮದವ್ರಿಗೆ ಯಾಕೆ ಹೋಗ್ಬೇಕು, ಮಸೀದಿಯಿಂದ ಅದಕ್ಕೆ ನಾನೊಂದು ಓಪನ್ ಆಗಿ ಜಮೀರ್ ಅಹಮದ್ ಅವರಿಗೆ ಒಂದು ಪ್ರಶ್ನೆಯನ್ನು ಇಡ್ತೇನೆ. ನಿಮಗೆ ಈ ತರದ್ದೆಲ್ಲ ಸ್ಟೇಟ್ಮೆಂಟ್ ಕೊಡೋದ್ರ ಬದಲು ನಿಮಗೆ ನೀವೊಂದು ಜನಪ್ರತಿನಿಧಿಯಾಗಿ ನಿಮಗೆ ತಾಕತ್ತಿದ್ರೆ ನಿಮ್ಮ ಮಸೀದಿಯನ್ನ ಮುಜರಾ ಇಲಾಖೆ ಅಂಡರ್ಗೆ ತರುವಂತ ಕೆಲಸವನ್ನು ಪ್ರಾಮಾಣಿಕ ಮಾಡೋಕೆ ಸಾಧ್ಯ ಇದೆಯಾ ಅಂತ ಇವತ್ತಲ್ಲಿ ಕೇಳ್ತೀನಿ ನಾನು ಅವರಿಗೆ. ಆಗತ್ತಾ ಅದನ್ನು ಕೂಡ ಮುಜರಾಯಿ ಅಂಡರ್ ತರಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆಗತ್ತ ಅಂತ ಅನಿಸ್ತಾ ಉಂಟು? ನೋಡಿ, ಇವತ್ತು ಈ ದೇಶಕ್ಕೊಂದು ಇತಿಹಾಸ ಇದೆ. ಓಕೆ, ಇತಿಹಾಸ ಇದ್ದದ್ರಿಂದ ಒಂದು ಈಗ 85% ಇರ್ತಕ್ಕಂಥ ಜನರು ಹೇಳ್ತಾರೆ ಇದು ನಮ್ಮ ದೇಶ ಇದು ಹೀಗೆ ಇರ್ಬೇಕಂತಕ್ಕಂಥ. ಆದ್ರೆ ಈ ದೇಶಕ್ಕೊಂದು ಸಂವಿಧಾನ ಇದೆ, ಸಂವಿಧಾನ ಪ್ರಕಾರವೇ ಇರ್ಬೇಕಂತಕ್ಕಂಥದ್ದು. ಆಳ್ತಕ್ಕಂಥವರು ಸಂವಿಧಾನವನ್ನ ಫಾಲೋ ಮಾಡ್ತಕ್ಕಂಥವ್ರು, ಆಳ್ತಕ್ಕಂಥವರು ಸಂವಿಧಾನವನ್ನ ಬಿಟ್ಟು ಧರ್ಮಾನ್ವಿತವಾಗಿ ಒಂದು ಹೇಳಿಕೆ ಕೊಟ್ಟಾಗ ಸುಮ್ಮನೆ ಇರ್ತಕ್ಕಂಥವರಿಗೂ ಕೂಡ ಮಾತಾಡ್ಬೇಕು ಅಂತ ಆಗುತ್ತೆ. ಅದೇ ನಾವು ಹೇಳ್ತಕ್ಕಂಥದ್ದು. ಇಂಥ ಒಂದು ಸ್ಟೇಟ್ಮೆಂಟ್ ಈ ಪರಿಸ್ಥಿತಿಯಲ್ಲಿ ಕೊಡ್ತಾರಂತಾದ್ರೆ, ಅವರು ಮತಾಂಧತನ ಮಾಡ್ತಾರಂತಾದ್ರೆ ಉಳಿದವರು ಮಾಡಿದ್ರೆ ಎಲ್ಲಿ ಇರ್ಬೋದು ದೇಶ? ಇವತ್ತು ಕೇರಳದಲ್ಲಿ ದೊಡ್ಡ ಅನಾಹುತ ಆಯ್ತು, ಅನಾವೃಷ್ಟಿ ಆಯ್ತು, ದೇಶ ತುಂಬಾ ಕಡೆ ಆಗಿತ್ತು. ಆವಾಗ ಶಬರಿಮಲೆಯ ಚಿನ್ನಕ್ಕೆ ಒಂದು ಇದು ಬಂತು, ಏನೆಲ್ಲ ಆಯ್ತು. ಇವತ್ತು ದೇಶದಲ್ಲಿ ಗಲಭೆ ಆಗ್ಬೇಕಾ? 85% ಇದ್ದ ಹಿಂದೂಗಳೆಲ್ಲರೂ ಹೇಳ್ಬೇಕಾ ಅಂತ ಏನಾದ್ರೂ ಇವರಿಗೆ ಅಜೆಂಡಾ ಇದೆ ಇದರ ಹಿಂದೆ? ಗಲಾಟೆ ಎಬ್ಬಿಸುವಂತ ಪ್ರಯತ್ನ ಆಗ್ಬಹುದು. ಅದೇ ಅಲ್ವಾ ಇವರ ತಲೆಯಲ್ಲಿ ಇರ್ತಕ್ಕಂಥದ್ದು? ಅದೇ ಏನಾದ್ರೂ ಇರ್ಬೋದು. ಇಂಥ ಕೊರೋನಾ ಪರಿಸ್ಥಿತಿಯಲ್ಲಿ ಏನಾದ್ರೂ ಮಾಡಿ ಲಾಭ ಪಡ್ಕೊಳ್ಬಹುದಾ ಇರ್ಬೋದು. ಆಕ್ಚುಲಿ ಅವರು ಯಾರು ಕೂಡ ಜಮೀರ್ ಅಂತವರು ಮಾತನಾಡದಿದ್ರೆ ಅದು ಹಣ ಹಾಗೆ PM ಕ್ಯಾರಿಗೆ ಹೋಗ್ತಿತ್ತು, ಇಶ್ಯೂ ಆಗ್ತಿರ್ಲಿಲ್ಲ. ದೆಹಲಿ ಮಟ್ಟದಲ್ಲಿ ಕೂಡ ಕೆಲವು ನಾಯಕರು ಮಾತಾಡಿದ್ದಾರೆ, ಅಂತ ಪರಿಸ್ಥಿತಿ ಬಂದ್ರೆ ದೇವಸ್ಥಾನದ ಇದನ್ನು ಕನ್ವರ್ಟ್ ಮಾಡಬಹುದಲ್ಲ ಅಂತಕ್ಕಂಥ ಒಂದು ಸಲಹೆ ಕೊಟ್ಟಿದ್ದಾರೆ. ಅದು ಯಾರು ಕೂಡ ಅಕ್ಸೆಪ್ಟ್ ಮಾಡಬಹುದು. ಸರ್ಕಾರ ಮಾಡ್ತದ ಮಾಡುದಿಲ್ಲ, ಅದು ಅದಕ್ಕೆ ಬಿಟ್ಟಿರುವಂತದ್ದು. ಇಂಥ ಹೇಳಿಕೆ ಮಾತ್ರ ಈ ಸಂದರ್ಭದಲ್ಲಿ ಕೊಡ್ತಕ್ಕಂಥದ್ದು ಕಡಾಖಂಡಿತವಾಗಿ ಅದು ಖಂಡಿಸ್ತಕ್ಕಂಥದ್ದು, ಅದು ಎಲ್ಲರೂ ಕೂಡ. ಎಸ್, ಶೇಖರ್ ಪೂಜಾರಿ ಅವರೇ ಏನ್ ಹೇಳ್ತೀರಿ? ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಒಬ್ಬ ಕೊಟ್ಟ ಹೇಳಿಕೆಯಿಂದ ಇಡೀ ಸಮುದಾಯ ಎಷ್ಟು ಜನ ಇದ್ದಾರೆ, ಹಿಂದೂಗಳು ಕೂಡ ನಿಮ್ಮ ಪ್ರಕಾರ ಅವ್ರು ಹೇಳಿದ್ರು 85 ಅಂತೇಳಿ, ಮುಸ್ಲಿಮರು, ಕ್ರೈಸ್ತ ಎಲ್ಲರೂ ಕೂಡ ಒಂದು ರೀತಿಯಲ್ಲ ನಮ್ಮ ಧರ್ಮವೇ ಮುಖ್ಯ ಅಂತೇಳಿ ಅನಿಸುದಿಲ್ಲ ಈ ಕೊರೋನಾದ ಸಮಯದಲ್ಲಿ? ನೋಡಿ, ಅಂತಹ ಸ್ವಾರ್ಥ ಮನೋಭಾವ ಇರುವವರಿಗೆ ಆ ರೀತಿ ಅನ್ನಿಸಬಹುದು. ನನ್ನ ಲೆಕ್ಕದಲ್ಲಿ ಯಾವುದೇ ಒಬ್ಬ ಧರ್ಮದಲ್ಲಿದ್ದವನು ಕೂಡ ಇಂತಹ ಸಂದರ್ಭದಲ್ಲಿ ದಾನ ಧರ್ಮಗಳನ್ನು ತನ್ನ ವೈಯಕ್ತಿಕವಾಗಿ ಅವನು ಮಾಡಿದ್ದಾನೆ. ಆದ್ರೆ ನಾನು ಯಾರನ್ನು ಆ ರೀತಿ ಬಿಂಬಿಸಲಿಕ್ಕೆ ನಾನು ತಯಾರಿಲ್ಲ. ಕೆಲವು ಪಕ್ಷಗಳು ವೈಯಕ್ತಿಕವಾಗಿ ಆ ರೀತಿಯಲ್ಲಿ ದ್ವೇಷ ಮಾಡುತ್ತಾ ಭಾವನೆಗಳನ್ನು ಕೆರಳಿಸುವಂತ ಕಾರ್ಯಗಳನ್ನು ಮಾಡಬಹುದು. ಆದ್ರೆ ನಾನು ಆ ರೀತಿ ಹೇಳುವುದಿಲ್ಲ, ಕಾಂಗ್ರೆಸ್ ಪಕ್ಷನೂ ಹಾಗೆ ಹೇಳುವುದಿಲ್ಲ. ಬಟ್ ಜನ ಈ ರೀತಿಯಲ್ಲಿ ಈಗ ನಾವು ಏಕತಾ ಭಾವನೆಯಿಂದ ವರ್ತಿಸುವಂತಹದ್ದು ಭಾರಿ ಮುಖ್ಯ. ಓಕೆ, ಅಲ್ಲಿ ಯಾರು ಹೇಳಿದ್ದಾರೆ ಈಗ ಸರಿ? ಯಾವ ಪಕ್ಷಗಳು ನಿಮ್ಮ ಪ್ರಕಾರ ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಅಂತ ಹೇಳಿಕೊಂಡಿವೆ? ನೀವು ಯಾರಿಗೆ ಹೇಳಿದ್ರೆ? ಜಮೀರ್ ಅಹಮದ್ ಅವರೇ ಹೇಳಿರುವಂತ ಕಾಂಗ್ರೆಸ್. ಈ ಬಗ್ಗೆ ನಮಗೆ ಮಾತಾಡಲಿಕ್ಕೆ ರಹೀಂ ಮುಚ್ಚಲ್ ಅವರು ಇದ್ದಾರೆ, ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ರಾಜ್ಯಾಧ್ಯಕ್ಷರು. ನಮಸ್ಕಾರ ರಹೀಂ ಮುಚ್ಚಲ್ ಅವರೇ. ನಮಸ್ತೆ ನಗೇಂದ್ರ ಅವರೇ, ನಮಸ್ತೆ. ಓಕೆ, ನಿಮ್ಮ ಪ್ರಕಾರ ಯಾವಾಗ ಜಮೀರ್ ಅಹಮದ್ ಅವರು ಮಾತನಾಡಿದ್ರು ವಫ್ ಬೋರ್ಡಿನ ಹಣ ಹೋಗಬಾರ್ದು PM ಕೇರ್ ನಿಧಿಗೆ ಅಥವಾ ಇತರ ಸರ್ಕಾರದ ನಿಧಿಗೆ ಅಂತ ಹೇಳಿದ್ರೆ ಅಲ್ಲಿಂದಲೇ ಎಲ್ಲೋ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅಂತ ಅನ್ಕೊಳ್ಬೇಕಾಗದೆ? ಈ ಸಂದರ್ಭದಲ್ಲಿ, ಕೊರೋನಾ ಸಂದರ್ಭದಲ್ಲಿ ನಾವು ಒಗ್ಗಟ್ಟಿದ್ದನ್ನು ಮುರಿಯುವಂತ ಪ್ರಯತ್ನ ಆಗ್ತಾ ಉಂಟು ಅಂತ ಅನ್ಕೊಳ್ಬೇಕಾ?
ಖಂಡಿತವಾಗಿ ಒಂದು ಸಮುದಾಯ ಇನ್ನೊಂದು ಸಮುದಾಯದ ಬಗ್ಗೆ ಒಂದು ಸಂಶಯದ ರೀತಿಯಲ್ಲಿ ನೋಡುವ ರೀತಿಯ ಒಂದು ಹುಳಿಯನ್ನ, ಒಂದು ವಿಷ ಬೀಜವನ್ನ ಜಮೀರ್ ಅಹಮದ್ ಅವರು ಬಿತ್ತಿದ್ದಾರೆ. ಇದನ್ನು ಖಂಡಿತವಾಗಿ ನಾವು ಖಂಡಿಸ್ತೇವೆ. ಅವರ ಈ ಹೇಳಿಕೆಗೂ ಕರ್ನಾಟಕದಲ್ಲಿರುವ ಯಾವ ಮುಸಲ್ಮಾನರಿಗೂ ಸಂಬಂಧ ಇಲ್ಲ. ಎರಡನೇದಾಗಿ ಅವರ ಹೇಳಿಕೆ ಏನಿದೆ ಅವರ ವೈಯಕ್ತಿಕ ಹೇಳಿಕೆ ಅಲ್ಲ, ಅದು ಕಾಂಗ್ರೆಸ್ ಪಕ್ಷದ ಹೇಳಿಕೆ. ಯಾಕಂತ ಹೇಳಿದ್ರೆ ಅದು ಕುಮಾರ್ ಅವರು ಅದರಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಹೇಳಿಕೆ. ಅವರ ಬೆರಳು ಜಾತ್ಯತೀತವಾದ, ಅವರ ಕೊರಳು ಜಾತ್ಯತೀತವಾದ ಅವರ ಈ ಒಂದು ಓಲೈಕೆ ಏನಿದೆ ಅದನ್ನು ಇದರಲ್ಲಿ ತೋರ್ಪಡಿಬೇಕು. ಎರಡನೆಯದಾಗಿ ನಾನು ಹೇಳುವಂತದ್ದು, ವಕ್ಫ್ ಬೋರ್ಡ್ ಇರ್ಲಿ ಯಾವುದೇ ಇರ್ಲಿ, ಇದು ಯಾವುದು ಖಾಸಗಿ ಸಂಸ್ಥೆ ಅಲ್ಲ, ಇದೆಲ್ಲವೂ ಸರ್ಕಾರದ ಅಧೀನದಲ್ಲಿ ಬರುವಂತಹ ಸಂಸ್ಥೆ. ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರುವಂತದ್ದು ವಕ್ಫ್ ಬೋರ್ಡ್ ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗಿದೆ. ಈಗ ಇವರು ಹೀಗೆ ಹೇಳ್ತಾರಲ್ಲ, ಈಗ ನಿನ್ನೆ 30 ಜಿಲ್ಲೆಯಲ್ಲಿರುವ ಎಲ್ಲ ಮಸೀದಿಯ ಧರ್ಮಗುರುಗಳಿಗೆ ಮುಖ್ಯಮಂತ್ರಿಗಳು ಕೊಟ್ಟರು, ಕರ್ನಾಟಕ ಸರ್ಕಾರ ಸುಟ್ಟು ಕೊಟ್ಟಿದ್ದು. ಅದು ವಕ್ಫನ ಹಣ ಅಲ್ಲ ಕೊಟ್ಟದ್ದು, ಅದು ಸರ್ಕಾರದ ಹಣ. ಆಗ ಇನ್ನಿಬ್ಬರು ಹೇಳಲಿಲ್ಲ, ನಮ್ಮ ತೆರಿಗೆ ಹಣವನ್ನು ನೀವು ಯಾಕೆ ಮಸೀದಿಗೆ ಕೊಟ್ಟಿದ್ದೀರಿ ಅಂತ ಹೇಳಿ ಬಹುಸಂಖ್ಯಾತರು ಕೇಳಲಿಲ್ಲ. ಅಥವಾ ದೇವಸ್ಥಾನದ ದುಡ್ಡುಗಳನ್ನ ಮುಸಲ್ಮಾನರಿಗೆ ಕೊಡುವಾಗ ನಮಗೆ ಯಾಕೆ ಕೊಟ್ಟಿದ್ದೀರಿ ಅಂತ ಕೇಳುವುದಿಲ್ಲ. ಅದರಿಂದ ಈ ಕಠಿಣ ಪರಿಸ್ಥಿತಿಯಲ್ಲಿ ಯಾವ ದುಡ್ಡು ಅನ್ನುವಂಥದ್ದು ಏನಿಲ್ಲ. ಈಗ ಕೇಂದ್ರದ ವಕ್ಫ್ ಮಂಡಳಿ ಈ ಸುತ್ತೋಲೆಯನ್ನ ಎಲ್ಲಾ ರಾಜ್ಯದ ವಕ್ಫ್ ಇಲಾಖೆಗೆ ಕಳಿಸಿದೆ, ಬರೀ ಕರ್ನಾಟಕಕ್ಕಲ್ಲ. ಈ ದೇಶದ ಯಾವ ವಕ್ಫ್ ಮಂಡಳಿ ಕೂಡ ಪ್ರಶ್ನೆ ಮಾಡಲಿಲ್ಲ, ಬರೀ ಕರ್ನಾಟಕದ ವಕ್ಫ್ ಮಂಡಳಿ ಮಾತ್ರ ಪ್ರಶ್ನೆ ಮಾಡಿದೆ. ಅಂದ್ರೆ ಇವರಿಗೆ ಬೆದರಿಕೆಯನ್ನು ಹಾಕಿರುವುದು ಜಮೀರ್ ಅಹಮದ್ ಅವರು, ನೆನಪಿಟ್ಕೊಳ್ಳಿ. ಎರಡನೇದಾಗಿ ಇದು ವಕ್ಫ್ ಬೋರ್ಡ್ ಪ್ರಧಾನಮಂತ್ರಿಗಳಿಗೆ ಪರಿಹಾರ ನಿಧಿಯನ್ನು ಕೊಡುವಂತದ್ದಲ್ಲ. ವಕ್ಫ್ನ ಅಧೀನದಲ್ಲಿರುವಂತಹ ಸಂಸ್ಥೆಗಳಲ್ಲಿ ಯಾವ ಸಂಸ್ಥೆಗಳಿಗೆ ತಿಂಗಳ ವರಮಾನ ಹೆಚ್ಚು ಬರ್ತದೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು. ವಕ್ಫ್ ಬೋರ್ಡ್ ನೇರವಾಗಿ ಕೊಡಿ ಅಂತ ಹೇಳಲ್ಲ, ವಕ್ಫ್ ಬೋರ್ಡ್ ನ ಅಧೀನದಲ್ಲಿ ಬರುವಂತಹ ಸಂಘ ಸಂಸ್ಥೆಗಳು. ಈಗ ಉದಾಹರಣೆ ನಾನು ಹೇಳುದು ಉಳ್ಳಾಳ ದರ್ಗದಲ್ಲಿ ಬಹಳಷ್ಟು ಲಾಭಗಳು ಬರ್ತದೆ, ಆದ್ರೆ ಅಷ್ಟೇ ಇನ್ಸ್ಟಿಟ್ಯೂಷನ್ ಗಳಿರುವುದರಿಂದ ಅಲ್ಲಿ ಸದಿಯುವಂತದೆ. ಇನ್ನು ಕೆಲವು ಕಡೆ ಬಹಳಷ್ಟು ಲಾಭಗಳು ಬರ್ತದೆ, ಅಲ್ಲಿ ಇನ್ಸ್ಟಿಟ್ಯೂಷನ್ ಗಳಿಗೆ ಹೋಗುವುದಿಲ್ಲ. ಅಂತ ಹಣಗಳಿದ್ದಾಗ ಈಗ ಮೈಸೂರಲ್ಲಿ 20 ಲಕ್ಷ ರೂಪಾಯಿಯನ್ನ ಆ ಟಿಪ್ಪು ಸುಲ್ತಾನ್ ಅನ್ನುವಂತ ಸಂಸ್ಥೆ ಏನಿದೆ, ಅದು ವಕ್ಫ್ ಬೋರ್ಡ್ ಅಧೀನದಲ್ಲಿರುವ ಸಂಸ್ಥೆ 20 ಲಕ್ಷವನ್ನ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೊಟ್ಟಾಗ ಆ ಕೊಟ್ಟದ್ದನ್ನ ಹಿಂಪಡೆದದ್ದು ಇಲ್ಲಿರುವ ವಕ್ಫ್ ಬೋರ್ಡ್ ಅಧ್ಯಕ್ಷರು ಮತ್ತು ಜಮೀರ್ ಅಹಮದ್ ಅವರ ಕುಮ್ಮಕ್ಕು ಇದಕ್ಕೆ ಕಾರಣ. ಅಂದ್ರೆ ಈ ಕರೋನಾದಂತಹ ಸಂದರ್ಭಗಳಲ್ಲಿ ಈ ರೀತಿ ಒಂದು ವಿಷ ಬೀಜವನ್ನ ಬಿತ್ತತಕ್ಕಂಥದ್ದು, ಅತಿಯಾಗಿ ವರ್ತಿಸತಕ್ಕಂಥದ್ದು, ಈ ರೀತಿ ಮುಸಲ್ಮಾನರ ಬಗ್ಗೆ ಕೆಟ್ಟ ಸಂದೇಶ ಜನರಿಗೆ ಹೋಗತಕ್ಕಂಥದ್ದು, ಇಂಥ ಕೆಲಸಗಳನ್ನು ಜಮೀರ್ ಮಾಡಿದ್ದಾರೆ. ಅದನ್ನು ನಾನು ಮಾತ್ರ ಅಲ್ಲ, ಕರ್ನಾಟಕದಲ್ಲಿರುವ ಎಲ್ಲ ಮುಸಲ್ಮಾನರು ವಿರೋಧಿಸ್ತಾರೆ. ಯಾಕಂತೇಳಿ ಪವಿತ್ರ ಇಸ್ಲಾಂ ಧರ್ಮ ಕೂಡ ಅದನ್ನೇ ಹೇಳುವುದಿಲ್ಲ, ಮುಸಲ್ಮಾನರು ಅದನ್ನೇ ಹೇಳ್ತಾ ಇರುವುದಿಲ್ಲ. ಆಮೇಲೆ ಈಗ ಸುಮ್ಮನೆ ಕೂತ್ಕೊಂಡಾಗ ಕಾಂಗ್ರೆಸ್ ಪಕ್ಷದವರು ನಾವು ಹೇಳಬೇಕಾಗುತ್ತೆ, ಇದು ಕಾಂಗ್ರೆಸ್ ಪಕ್ಷದ ಅಧಿಕೃತ ಹೇಳಿಕೆ, ಇದು ಕಾಂಗ್ರೆಸ್ ಪಕ್ಷದವರು ಈ ರೀತಿ ಮಾಡತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಇರತಕ್ಕಂಥ ಬಹುಸಂಖ್ಯಾತ ಹಿಂದೂ ಬಾಂಧವರು ಪ್ರಶ್ನೆ ಮಾಡಬೇಕು. ಜಮೀರ್ ಹೇಳಿಕೆ ಕೊಡುವಾಗ ನೀವೇಕೆ ಸುಮ್ಮನೆ ಕೂತ್ಕೊಂಡಿದ್ದೀರಿ ಶಿವಕುಮಾರ್ ಅವರೇ, ನೀವೇಕೆ ಕೂತ್ಕೊಂಡಿದ್ದೀರಿ ಸಿದ್ದರಾಮಯ್ಯನವರೇ ಅಂತ ಕೇಳಬೇಕು. ಆ ಕೇಳುವಂತ ನೈತಿಕ ಮತ್ತು ಆ ಧೈರ್ಯ ಮತ್ತಿಲ್ಲ. ಇವರೆಲ್ಲ ಷಂಡ್ರ ಅಂತ ಹೇಳಿ ನನಗೆ ಅನುಭವ ಆಗ್ತದೆ, ಇಲ್ಲದಿದ್ರೆ ಅವ್ರು ಕೇಳಬೇಕು. ಒಂದು ಜಮೀರ್ ಅಹಮದ್ ಕೇಳುವಾಗ ನೀವ್ಯಾಕೆ ಹಾಗೆ ಸುಮ್ಮನೆ ಕೂತ್ಕೊಂಡ್ರಿ, ಉಜಯ ಇಲಾಖೆ ಕೊಡುವಾಗ ಯಾರು ಮಾತಾಡುದಿಲ್ಲ, ದೇವಸ್ಥಾನಗಳು ಬಡವರಿಗೆ ಕೊಡುವಾಗ ಅಲ್ಲಿ ಮುಸಲ್ಮಾನರು ಹೋದ್ರು ಅಲ್ಲಿ ಅನ್ನವನ್ನ ಕೊಡ್ತಾರೆ, ಅಲ್ಲಿ ನೀವು ಬರಬೇಡಿ ಅಂತ ಕೂಡ ಹೇಳುದಿಲ್ಲ. ಆಗಿರ್ಬೇಕಾದ್ರೆ ಮುಸಲ್ಮಾನರ ದುಡ್ಡು ಏನಿದೆ ಅದನ್ನು ಕೊಡಬಾರದು ಅನ್ನತಕ್ಕಂಥ ಮಾತನ್ನ ಜಮೀರ್ ಹೇಳುವಾಗ ಕಾಂಗ್ರೆಸ್ ನಲ್ಲಿರತಕ್ಕಂಥ ಹಿಂದೂ ನಾಯಕರು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ? ಅವರಿಗೆ ಕೇಳುವ ಪ್ರಶ್ನೆ ನೈತಿಕಕ್ಕೆ ಇಲ್ಲದಿದ್ರೆ ಅವರು ಅದರಿಂದ ಹೊರಗೆ ಬರಲಿ, ಅಥವಾ ಅವರಿಗೇನಾದ್ರೂ ಒಂದು ಮನಸ್ಸಾಕ್ಷಿ ಅಂತ ಇದ್ರೆ ಅವರು ಪ್ರಶ್ನೆ ಮಾಡಬೇಕು. ಅದು ಬಿಟ್ಟು ಜಮೀರ್ ಹೇಳಿಕೆಯನ್ನ ಸಮರ್ಥನೆ ಮಾಡ್ತಾರಂತ ಹೇಳಿದ್ರೆ ಜಮೀರ ಕೋಮುವಾದಿ ಮನಸ್ಥಿತಿ ಏನಿದೆ ಅದೇ ಕೋಮುವಾದಿ ಮನಸ್ಥಿತಿಯಾಗಿದೆ ಕಾಂಗ್ರೆಸ್ ಪಕ್ಷದ ಎಲ್ಲರದು ಅಂತ ಹೇಳಿ ನಾವು ಭಾವಿಸಬೇಕಾಗ್ತದೆ. ಓಕೆ, ಎಸ್, ನೀವು ಲೈನ್ ಇರಿ ಶೇಖರ್ ಪೂಜಾರಿ ಅವರೇ. ಇಂಥದನ್ನು ವಿರೋಧಿಸದೇ ಇರುವಂತ ಕಾಂಗ್ರೆಸ್ನ ಒಳಗಿರುವಂತ ಹಿಂದೂಗಳು ಕೂಡ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ? ಅವ್ರು ಹೇಳಿದ್ರು ನೀವು ವಿರೋಧಿಸಬೇಕು, ನೀವು ಯಾಕೆ ವಿರೋಧಿಸ್ತಾ ಇಲ್ಲ ನೋಡಿ. ನಿಮ್ ಮತ್ತೆ ಕೂಡ ನೀವು ಕಾಂಗ್ರೆಸ್ನಲ್ಲೇ ಇದ್ದೀರಿ ಅಂತ ಆದ್ರೆ ಕಾಂಗ್ರೆಸ್ನಲ್ಲಿರುವಂತ ಹಿಂದೂಗಳಿಗೆ ಬೇಸರ ಆಗಲ್ವಾ ಇದೆಲ್ಲ ಆಗ್ತಾ ಇದ್ರಿ ಅಂತೇಳಿ? ನೋಡಿ, ನಾನು ಆಗ್ಲೇ ಹೇಳಿದ್ದೇನೆ, ಬೇಸರ ಆಗಲ್ಲ ನಿಮ್ಗೆ. ಎಂತದ್ದು ಏನ್ ಬೇಸರ ಆಗಲ್ಲ ಅಂದ್ರೆ ಹೀಗೆ ಜಮೀರ್ ಅವರ ಎಂತ ಹೇಳಿಕೆಗಳಿಂದ, ಅದು ಅವರ ವೈಯಕ್ತಿಕ ಹೇಳಿಕೆ, ಅದರ ಬಗ್ಗೆ ನಾವು ಮಾತಾಡುದಿಲ್ಲ. ಅವ್ರು ಹೇಳಿದ್ರಲ್ಲ ಇದು ಪಕ್ಷದ ಹೇಳಿಕೆ, ಈಗ ಅವರು ಸಹಜವಾಗಿ ಅವರು ಹೇಳಲೇಬೇಕಲ್ವಾ? ಈಗ ಜಮೀರ್ ಅಹಮದ್ ಅಲ್ಲ, ಜಮೀರ್ ಅಹಮದ್ ಹೇಳಿದ್ರೆ ಇವೆಲ್ಲ ಮುಸ್ಲಿಂ ಬಾಂಧವರು ಇದ್ದಾರಲ್ಲ ಅವರಿಗೆ ಬುದ್ಧಿವಾದ ಎಲ್ಲಿ?
ಹೇಳಿ ಯಾರು? ನೀವು ಯಾಕೆ ಮಾತಾಡೋದು ಕೇಳಿ ಅವರಲ್ಲಿ. ಓಕೆ, ರೈಮ ಅವರು ನಿಮ್ಗೆ ವಾಯ್ಸ್ ಕೇಳಿಸ್ತಾ? ಕೇಳ್ತಾ ಇದೆ. ನಿನ್ನೆ ಬೆಳಿಗ್ಗೆಯಿಂದ ಇದೇ ಆಗ್ತಾ ಇದೆ. ರಾಜ್ಯ ಮಟ್ಟದ ಚಾನಲ್ ಅಲ್ಲೆಲ್ಲ ಕೂತ್ಕೊಂಡು ನಾವು ಎಲ್ಲ ದನಿವರಿಸಿಕೊಂಡವರು ಇದೇ ರೀತಿ ಹೇಳಿಕೊಂಡೇ ಅವರು ಖಂಡಿಸಿದ್ದಾರೆ. ನಾನು ಹೇಳುದು, ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಯಾಕೆ ಹೇಳುದಿಲ್ಲ ಇದರ ವೈಯಕ್ತಿಕ ಹೇಳಿಕೆ ಅಂತ? ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಯಾಕೆ ಹೇಳ? ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯುತ ನಾಯಕರು ಯಾಕೆ ಹೇಳುದಿಲ್ಲ ಇದರ ವೈಯಕ್ತಿಕ ಹೇಳಿಕೆ ಅಂತ ಹೇಳಿ? ಯಾರು ನಾಯಕರ ಅರ್ಥ ಇದು ಕಾಂಗ್ರೆಸ್ನ ಹೇಳಿಕೆ, ಇದನ್ನು ಕಾಂಗ್ರೆಸ್ ಬೆಂಬಲಿಸಿದೆ, ಅದನ್ನು ಕಾಂಗ್ರೆಸ್ ಕಾರ್ಯಕರ್ತರು ಒಪ್ಪಬೇಕು. ಇನ್ನು ಕಾಂಗ್ರೆಸ್ ನಲ್ಲಿ ಯಾರಾದ್ರೂ ಬಹುಸಂಖ್ಯಾತ ಹಿಂದೂ ಬಾಂಧವರಿದ್ದರೆ ಅವರ ಆತ್ಮಾವಲೋಕನ ಮಾಡಿ ಹೊರಗೆ ಬರಬೇಕು. ಇದು ಒಂದು ಸಮಾಜವನ್ನು ಓಲೈಕೆ ಮಾಡುವ ಪಕ್ಷ, ಇದು ಎಲ್ಲರ ಪಕ್ಷ ಅಲ್ಲ. ಇಲ್ಲಿ ಎಲ್ಲ ಧರ್ಮವನ್ನು ಸಮಾನವಾಗಿ ಕಾಣುವಂತ. ಓಕೆ, ಜನಕೇಶ್ ಶೆಟ್ಟಿ ಅವರು, ನಿಮ್ಗೆ ಏನು ಅನಿಸ್ತಾ ಉಂಟು? ಕಾಂಗ್ರೆಸ್ನಲ್ಲಿರುವಂತಹ ಹಿಂದೂಗಳಿಗೆ ಒಂದು ರೀತಿಯಲ್ಲಿ ಮುಜುಗರ ಆಗಿದೆ, ಅವರ ಒಳಗಿರುವುದು ಕೂಡ ಒಂದು ರೀತಿಯಲ್ಲಿ ಅವರಿಗೆ ಹಿಂಸೆನೆ ಅಂತ ಅನಿಸ್ತಾ ಉಂಟು? ಖಂಡಿತವಾಗ್ಲಿ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಬಹಳ ಇತಿಹಾಸ ಇರ್ತಕ್ಕಂಥದ್ದು. ಈಗ ಪಕ್ಷದ ಬಗ್ಗೆ ಮಾತಾಡಿದ್ರಿಂದ ಬಹಳ ಇತಿಹಾಸ ಇರ್ತಕ್ಕಂಥದ್ದು, ಅದಕ್ಕೊಂದು ಇತಿಹಾಸ ಇದೆ. ನಾವು ನೋಡಿದ ಮಟ್ಟಿಗೆ ಕರ್ನಾಟಕದ ಇತಿಹಾಸ ತಕೊಂಡ್ರೆ ಇಲ್ಲಿ ಯಾವುದೇ ಒಬ್ಬ ಮುಸ್ಲಿಂ ಲೀಡರ್ ಕಾಂಗ್ರೆಸ್ ಪಕ್ಷದಲ್ಲಿ ಏನೇ ಮಾಡಿದ್ರು ಕೂಡ ಅದಕ್ಕೆ ನಮ್ಮ ಈ ಕಾಂಗ್ರೆಸ್ ಪಕ್ಷ ರಿಯಾಕ್ಟ್ ಮಾಡುವಂತದ್ದಾಗ್ಲಿ ಒಂದು ಕ್ರಮ ತಕೊಳ್ಳುವಂತದ್ದಲ್ಲಿ ಬಹಳ ಬಹಳ ಮಂದಗತಿ ಮತ್ತೆ ತಗೊಳ್ದೇ ಇರ್ತಕ್ಕಂಥದ್ದು. ಯಾಕೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಒಂದು, ನಾನು ನೋಡಿದ ಮಟ್ಟಿಗೆ ವೈಯಕ್ತಿಕವಾಗಿ ನಾನು ನೋಡಿದ ಮಟ್ಟಿಗೆ ಕರ್ನಾಟಕದಲ್ಲಿ ಯಾವ ಒಬ್ಬ ಹಿಂದೂ ಒಂದು ಆ ಪಕ್ಷಕ್ಕೆ ಧ್ಯೇಯ ಉದ್ದೇಶ ಇಟ್ಟು ಬಂದೋ ಆವಾಗ ಅವರ ಮೇಲೆ ತಗೊಳ್ತಕ್ಕಂಥದ್ದು ರಾಜಕೀಯ ಆಟದಿಲ್ಲ. ಅದು ಬಹಳ ಫಾಸ್ಟ್ ಅವರದು, ಬಹಳ ಫಾಸ್ಟ್ ಅವರದು ಈ ರೀತಿಯ ವ್ಯವಸ್ಥೆ. ಇವತ್ತು ನೋಡಿ, ಪಕ್ಷಕ್ಕೂ ಕಪ್ಪು ಚುಕ್ಕೆ, ನಾಯಕರಿಗೂ ಕಪ್ಪು ಚುಕ್ಕೆ. ಇವತ್ತು ಅರ್ಥ ಮಾಡಿಕೊಳ್ತಕ್ಕೆ. ಇದರಿಂದ ಇವತ್ತು ಬಿಜೆಪಿ ಪಕ್ಷ ಯಾಕೆ ಇಷ್ಟು ಬೆಳೆದಿದೆ ಅಂದ್ರೆ ಇವರ ಈ ರೀತಿಯ ಮಂದ ಇದರಿಂದಲೇ. ಇವತ್ತು ಪಕ್ಷ ಯಾಕೆ ಅಷ್ಟು ಬೆಳೆದಿದೆ ಅಂತ ಹೇಳಿದ್ರೆ ಇವರ ಈ ರೀತಿಯ ಕ್ರಮದಿಂದಲೇ. ಇವರಿಗೆ ಇವತ್ತು ಪಕ್ಷದಲ್ಲಿ ಬರ್ತಕ್ಕಂಥ ಹಿಂದೂಗಳು ಬೇಡ ಕಾಂಗ್ರೆಸ್ನವರಿಗೆ. ಹೌದು, ಇವರಿಗೆ ಹಿಂದೂಗಳಂತ ಹೇಳಿದ್ರೆ ಅವರಲ್ಲಿ ಯಾರು ಮೊದಲಿನ ಆಧಾರ ಸ್ತಂಭಗಳಿದ್ದಾರೆ ಅವರೇ, ನಂತರ ಅವರಿಗೆ ಯಾರು ಬೇಡ. ಈ ರೀತಿಯ ಒಂದು ಮನಸ್ಥಿತಿ. ಆದ್ರಿಂದ ಇವತ್ತು ದೇಶದಲ್ಲಿ ಬಹಳ ಸ್ಪಷ್ಟವಾಗಿ ದಿನಕರ ಶೆಟ್ಟಿಯ ಮಾತು ಬಹಳ ಸ್ಪಷ್ಟವಾಗಿದೆ, ಬಹಳ ಸ್ಪಷ್ಟವಾಗಿದೆ ದಿನಕರ ಶೆಟ್ಟಿಯ ಮಾತು. ಯಾಕಂತ ಹೇಳಿದ್ರೆ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಕರೆಕ್ಟ್. ಹಾಗಿದ್ರೆ ಇದು ಕಾಂಗ್ರೆಸ್ನ ಮುಖಂಡರು ಕೂಡ ಇಲ್ಲಿ ಇದ್ದಾರೆ, ಶೇಖರ್ ಪೂಜಾರಿ ಅವರು. ಅವರಿಗೆ ಅವರು ಏನ್ ಹೇಳ್ತಾರೆ ಶೇಖರ್ ಪೂಜಾರಿ? ಕಮೆಂಟ್ ಮಾಡ್ತಾರೆ. ಅವರು ಏನು ಮಾತಾಡುದೇ ನೋಡಿ. ಜಮೀರ್ ಅಹಮದ್ ಅವರು ಇಂತ ಹೇಳಿಕೆ ಕೊಡುವಾಗ ಶೇಖರ್ ಪೂಜಾರಿ ಅವರು ಪಕ್ಷದ ನೆಲೆಯಲ್ಲಿ ಏನ್ ಮಾತಾಡುವುದು? ಒಂದ್ ನಿಮಿಷ ಇಂತ ಹೇಳಿಕೆಯಿಂದ ಕಾಂಗ್ರೆಸ್ ನಾಯಕರು ತಲೆ ತಗ್ಗಿಸಬೇಕಲ್ಲದೆ ತಲೆ ಎತ್ತಲಿಕ್ಕೆ ಆಗುದಿಲ್ಲ ಅವರಿಗೆ. ಈಗ ಈ ರೀತಿಯ ಕೊರೋನಾ ಸಂಕಷ್ಟದಲ್ಲಿ ಈ ರೀತಿಯ ವ್ಯವಸ್ಥೆ ಇರುವಾಗ ಹೇಳಿಕೆ ಕೊಟ್ಟವರ ಪರವಾಗಿ ಹೇಗೆ ಮಾತಾಡುವುದು ಹೇಳಿ? ನೋಡಿ, ನನಗೆ ಮುಜುಗರ ಅಲ್ಲ, ಇವರು ಮುಜುಗರ ಮಾಡುವಂತ ಸೃಷ್ಟಿಸುವಂತ ಒಂದು ಕ್ರಿಯೆ ನಡೀತಾ ಇದೆ. ಲೆಟ್ ಮಿ ಕ್ಲಾರಿಫೈ. ಈಗ ಅವರು ಉಚ್ಚಿಲ್ ಅವರು ಹೇಳಿದ್ರು, ಕಾಂಗ್ರೆಸ್ ಇರತಕ್ಕಂತ ಹಿಂದೂಗಳಿಗೆ ಮುಜುಗರ ಆಗುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಇವರ ಒಂದೇ ಏಜೆಂಡಾ ಎಲ್ಲರಿಗೂ ಕಾಂಗ್ರೆಸ್ ಇರುವಂತವರು ಮುಸ್ಲಿಮರೇ, ಹಿಂದೂಗಳು ಇಲ್ಲ ಎನ್ನುವಂತ ಒಂದು ಪರದೆಯನ್ನು ಸೃಷ್ಟಿ ಮಾಡುವಂತ ಇದು. ಅದನ್ನ ನಾನು ಕೇಳುವಂತು, ನಾವು ನೈಜ ಹಿಂದೂಗಳು, ನಾವು ನೈಜ ಹಿಂದೂಗಳು, ನಮಗೆ ಸರ್ವಧರ್ಮ ಸಮನ್ವಯತೆಯೇ ಮುಖ್ಯ ಹೊರತಾಗಿ ಜಾತಿ ಧರ್ಮ ಭೇದದ ಮುಖೇನ ನಮ್ಮ ಸಮಾಜದಲ್ಲಿ ಕಂದಕವನ್ನು ಸೃಷ್ಟಿಸುವಂತ ನಮ್ಮಲ್ಲಿ ಇಲ್ಲ. ಆ ಭಾವನೆಗಳು ನಮ್ಮಲ್ಲಿ ಸೃಷ್ಟಿಸುವ ಜಮೀರ್ ಅವರನ್ನು ಹೊರಗೆ ಹಾಕಿ ಅಂತ ನೀವೇ ಅಪೇಕ್ಷೆ ಪಡುವುದಿಲ್ಲ. ನಿಮಗೆ ಇಲ್ಲ. ಅವರಿಗೊಂದು ಪ್ರಶ್ನೆ ಕೇಳಿದ್ದಾರೆ ಅವರು ಜಮೀರ್ ಅವರದ್ದು ಅದು ಹೇಳಿಕೆ ಪಕ್ಷದ ಹೇಳಿಕೆ ಅಂತ. ಇವರಿಗೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗ್ತದೆ? ಪಕ್ಷದ ಹೇಳಿಕೆ ಇವರು ಹೇಳಿದ್ರು, ಜಮೀರ್ ಅವರು ಹೇಳಿಲ್ಲ. ಪಕ್ಷದ ಹೇಳಿಕೆ ಜಮೀರ್ ಅಹಮದ್ ಹೇಳ್ಬೇಕು. ಈಗ ಹೇಳಿದ್ರೆ ಪಕ್ಷದ ಹೇಳಿಕೆ ಅಂತ ಆಗುದಿಲ್ಲ. ಕಾಂಗ್ರೆಸ್ ಪಕ್ಷ ಸಮರ್ಥಿಸ್ತದ? ಒಂದು ಮಾತು, ಅದರ ಬಗ್ಗೆ ಸಮರ್ಥನೆ ಮಾಡುವುದು ಪಕ್ಷವನ್ನ ಹಾಳು ಮಾಡ್ತಾ ಇದ್ದೀರಿ. ಅದರ ಬಗ್ಗೆ ಸಮರ್ಥನೆ ಅಥವಾ ತಿರಸ್ಕಾರ ಮಾಡುವಂತಹದ್ದು ಅದಕ್ಕೆ ಹೈಕಮಾಂಡ್ ಇದೆ, ಅದು ನೋಡ್ಕೊಳ್ತಾರೆ. ಮಾಡ್ಲಿಲ್ಲ ಅಂತ ಹೇಳುದು ದಿನೇಶ್ ಶೆಟ್ಟಿ ಅವರು. ಇಲ್ಲಿ ತನಕ ಮಾಡ್ಲೇ ಇಲ್ಲ. ಮಾಡ್ತಾರೆ, ಇಡೀ ದೇಶ ಹೇಳ್ತಾರೆ.
ಶನಿವಾರ ಅವರ ಹೇಳಿಕೆಯಿಂದ ಇಡೀ ಹಿಂದೂಗಳು ಹೇಳ್ಬೇಕು, ಅಲ್ಲಲ್ಲಿ ಗಲಭೆಗಳಾಗ್ಬೇಕು. ಮುಸ್ಲಿಮರು ನಾವು ಈಗ ಈ ಉಪವಾಸದ ಟೈಮಲ್ಲಿ ಕೂಡ ಅಣ್ಣ ತಮ್ಮಂದಿರಂತೆಲ್ಲ ಇದ್ದೇವೆ, ನಮ್ಮೊಳಗೆ ಜಗಳ ಆಗ್ಬೇಕು, ಅದರಿಂದ ಅವರಿಗೆ ಏನಾದ್ರೂ ಲಾಭ ಆಗ್ಬೋದು. ಈ ಸರ್ಕಾರಕ್ಕೆ ಅವರಿಗೆ ಕೆಟ್ಟ ಹೆಸರು ತರಬೇಕನ್ನೋ ಇರಾದೆ ಇದೆಯಾ, ಅಥವಾ ಕೋಮು ಬೀಜ ಬಿತ್ತಿಸ್ಬೇಕನ್ನೋ ಒಂದು ಧ್ಯೇಯ ಇದೆಯಾ ಅಂತಕ್ಕಂಥ ನಮ್ಗೆ ಗೊತ್ತಿಲ್ಲ. ಓಕೆ, ಹೇಳಿ ರೇಮಚರ್ ಅವರೇ. ಈಗ ಜಮೀರ್ ಅವರ ಹೇಳಿಕೆ ಉದ್ದೇಶ ಬಸವಾಗಿ ಅಲ್ಲಿ ದಿನಕರ್ ಶೆಟ್ಟಿ ಅವರಿಗೆ ಇದಾಗಿದೆ. ಯಾಕಂತ ಹೇಳಿದ್ರೆ ಈಗ ಎರಡು ಸಮುದಾಯದ ದಂಗೆ ಆಗಬೇಕು, ಈ ಸಮುದಾಯದ ಮಧ್ಯೆ ಜಗಳ ಆಗಬೇಕು, ಆ ರೀತಿ ಮಾಡುವಂತ ಒಂದು ವಿಧ್ವಂಸಕರನ್ನ ಜಮೀರ್ ಅಹಮದ್ ಮಾಡಿದ್ದಾರೆ. ಈಗ ಹಾಗೆ ಇದನ್ನು ತಣಿಸ್ಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಈಗಾಗಲೇ ಅದರ ರಾಜ್ಯಾಧ್ಯಕ್ಷರು ಹೇಳಿಕೆಯನ್ನ ಕೊಡಬೇಕಿತ್ತು. ಅಪಾಯವನ್ನು ಸಹಿಸುವುದಿಲ್ಲ, ಇದು ಜನರ ಪಕ್ಷದ ಒಬ್ಬರು ಶಾಸಕರಾದದ್ರಿಂದ, ಅಧಿಕೃತ ಮೆಂಬರ್ ಆದದ್ರಿಂದ, ಅದಲ್ಲದೆ ರಾಜ್ಯ ಮಟ್ಟದ ಒಂದು ಕಾರ್ಯಕಾರಿಣಿಯ ಒಂದು ಸದಸ್ಯರಾದದ್ರಿಂದ ಆ ಪಕ್ಷಕ್ಕೊಂದು ಜವಾಬ್ದಾರಿ ಇದೆ. ಕರೆಕ್ಟ್. ಮತ್ತೆ ಅವರು ಕೂಡ ಹೇಳುವಾಗ ಯೋಚನೆ ಮಾಡಬೇಕಿತ್ತು, ಜಮೀರ್ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗಬಹುದು. ಅದೇ ಹೇಳ್ತಕ್ಕಂಥ ನೋಡಿ, ಇವತ್ತು ವಕ್ಫ್ ಬೋರ್ಡ್ ಹಣ ಕೊಡಬಾರ್ದು, ಬೇರೆಯವರು ಕೊಟ್ಟರು ನಾನು ಕೊಡ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳ. ಬೇರೆಯವರು ಕೊಡ್ತಕ್ಕಂಥದ್ದು ಇವರಿಗೆ ಮುಸ್ಲಿಮರನ್ನು ನಿಲ್ಲಿಸ್ಲಿಕ್ಕೆ ಇವರಿಂದ ಆಗ್ಲಿಕ್ಕಿಲ್ಲ. ಅದು ಅವರು ಹೇಳಿಕೆ ಕೊಟ್ಟ ನಂತರವೂ ಕೂಡ ಮುಖ್ಯಮಂತ್ರಿ ಕಟ್ಟಲಿಕ್ಕೆ ಮುಸ್ಲಿಮರು ಹಣ ಕೊಟ್ಟಿದ್ದಾರೆ, ಅದು ಬೇರೆ ವಿಷಯ. ಅಲ್ಲ, ಕೊಟ್ಟವರಿಗೆ ಕಿರುಕುಳ ಆಗಿದೆ, ಅದು ಬೇರೆ ವಿಚಾರ. ಖಂಡಿತವಾಗ್ಲು ಅದಾಗಿದೆ, ಅದು ಇರ್ಬೋದು. ಬಟ್ ನಾವ್ ಹೇಳ್ತಕ್ಕಂಥದ್ದು ಈ ರೀತಿಯ ಹೇಳಿಕೆ ಕೊಡ್ತಕ್ಕಂಥದ್ದು ಒಬ್ಬ ನಾಯಕನಾಗಿ ಅವರು ಸರಿಯಾ? ಹಾಗಾದ್ರೆ ಇವರ ಮೇಲೆ ಕ್ರಮ ತಗೊಳ್ತಕ್ಕಂಥವ್ರು ಯಾರು? ಹಾಗಾದ್ರೆ ಇವರು ಖಾಲಿ ಒಬ್ಬ ನಮ್ಮ ಚಾಮರಾಜನಗರದ ಒಬ್ರು ಶಾಸಕರಂತ ಆದ ಮೇಲೆ ಅವರಿಗೊಂದು ಪಕ್ಷ ಇದೆ, ಅದಕ್ಕೊಂದು ನೀತಿ ಇದೆ. ನಮ್ಮ ಪಕ್ಷದ ಯಾವುದೇ ಕಾರ್ಯಕರ್ತ ಏನೇ ಮಾಡಿದ್ರು ಕೂಡ ಒಂದು ಇದು ಮಾಡ್ಬೇಕು. ನಾವು 2009 ಪಬ್ಬೆಟಕ್ ಆಗಿದೆ, ನಿಮ್ಮ ಟಿವಿಯವರು ಬಂದು ನಮ್ಮ ಹತ್ರ ಕೇಳ್ತಾರೆ ಇದರ ಬಗ್ಗೆ ನೀವೇನ್ ಹೇಳ್ತೀರಿ ಅಂತ. ನಮ್ಮ ವಿದ್ಯಾರ್ಥಿಗಳೆಲ್ಲ ಡ್ರಗ್ಸ್ ಅಲ್ಲಿ ಹಾಳಾಗಿದ್ದಾರೆ, ಆದ್ರಿಂದ ಇದು ಸರಿಯಲ್ಲ ಕ್ರಮ ಅಂತ ಇವರು ನಮ್ಮನ್ನೇ ಅದಕ್ಕೆ ನೋಟ್ ಮಾಡಿ ತೋರಿಸಿದ್ರು. ಮೇಲಿನ ಚಾನಲ್ನವರು ನಮ್ಮನ್ನೇ ಹಾಕಿದ್ರು. ಆಯ್ತು, ದೊಡ್ಡ ಹಂಗಾಮ ಆಯ್ತು, ಎಲ್ಲ ಆಯ್ತು. ನಾವೇನಂತಕ್ಕಂಥ ಸಾಮಾಜಿಕ ಜೀವನದಲ್ಲಿ ಹೋರಾಟ ಮಾಡಿಕೊಂಡು ಬಂದವರು ನಾವು. ಮಂಗಳೂರಿನಲ್ಲಿ ಆಗ್ಲಿ ಕರ್ನಾಟಕದಲ್ಲಿ ಏನ್ ಮಾಡಿದೆ ಅಂತ ಎಲ್ರಿಗೂ ಗೊತ್ತಿದೆ. ನಮ್ಮಂತ ಒಬ್ಬ ಒಂದು ಪ್ರಜೆಯನ್ನ ಇವರು ಅರ್ಧ ಗಂಟೆಯಲ್ಲಿ ನಮ್ಮನ್ನು ಹೊರಗೆ ಹಾಕ್ತಾರೆ. ಯಾಕೆ? ಪಕ್ಷ ಹಿಂದೂ ಧರ್ಮದಿಂದ ಬಂದವ, ಹಿಂದೂ ಫಿಲಾಸಫಿ ಇಟ್ಕೊಂಡವ, ಈ ಒಂದು ಭಾವನೆಯ ಮೇರೆಗೆ ನಮ್ಮನ್ನ ಇದು ಮಾಡಿದ್ರು. ನಮ್ಗೆ ಯಾವುದೇ ಒಂದು ಪಕ್ಷಕ್ಕೆ ನಮ್ಮ ಗುರಿಯೇ ಬೇರೆ ಇರ್ತದೆ. ನಾವು ನೇತ್ರಾವತಿ ಹೋರಾಟ ಮಾಡ್ತಿದ್ದೆವು, ವಿಜಯ್ ಕುಮಾರ್ ಶೆಟ್ಟರ ಒಂದು ಇದಿತ್ತು, ಬೇರೆ ಬೇರೆ ಕಾರಣ ಇರುವಂತದ್ದು. ನಾವ್ ಹೇಳ್ತಕ್ಕ ನಮ್ಮ ಮೇಲೆ ಇಮಿಡಿಯೇಟ್ ಅರ್ಧ ಗಂಟೆಯಲ್ಲಿ ಆಕ್ಷನ್ ಆಗ್ತದೆ. ಯಾಕೆ? ನಾವೊಬ್ಬ ಹಿಂದೂ ಅಂತವ, ನಾನೊಬ್ಬ ಹಿಂದೂ ಅಂತವ, ಅರ್ಧ ಗಂಟೆಯಲ್ಲಿ ಆಗುದಂತಾದ್ರೆ ಇಂಥ ಒಂದು ಹೇಳಿಕೆ ಕೊಟ್ಟ ಜಮೀರ್ ಅಹಮದ್ಗೆ ಇಷ್ಟ ಯಾಕೆ ಕಾಯ್ಬೇಕು ಪಕ್ಷ? ಕೇರಳದಲ್ಲಿ ಏನು ದೊಡ್ಡ ಪ್ಯಾಕೇಜ್ ಗಳನ್ನು ಮುಖ್ಯಮಂತ್ರಿ ಕೇರಳವರು ಘೋಷಿಸಿದ್ರು. ಇಲ್ಲಿ ಯಾವ್ದು ಅಲ್ಲಿ ಪ್ರಸಿದ್ಧ ದೇವಸ್ಥಾನ ಇದೆಯಲ್ಲ, ಅದರಿಂದ 5 ಕೋಟಿ ರೂಪಾಯಿ 5 ಕೋಟಿ ರೂಪಾಯಿಯನ್ನ ಆ ದೇವಸ್ಥಾನ ಏನಾಗಿದೆ ಅಲ್ಲಿಗೆ ಕೊಡುವಂತ ಸಂದರ್ಭಗಳಲ್ಲಿ ಕೂಡ ಅದನ್ನು ಅವರು ಕೊಡುವಾಗ ಯಾವ ಧರ್ಮ ಯಾವ ಜಾತಿ ಯಾರಿಗೆ ಅಂತ ಹೇಳಿ ಇಲ್ಲಿ ದೇವಸ್ಥಾನಗಳು ಬಹಳಷ್ಟು ಉಮ್ಮಳಿಯಾಗಿ ಪ್ರಧಾನಮಂತ್ರಿಗಳ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೊಟ್ಟಿದ್ದಾರೆ. ಆ ಹಣ ಯಾರಿಗೂ ಹೋಗ್ತದೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಯಾವುದೂ ಇಲ್ಲ ಅಂತ ಹೇಳ್ಬೇಕು. ಪವಿತ್ರ ಇಸ್ಲಾಂ ಧರ್ಮ ಹೇಳ್ತದೆ, ನೆರೆಕರೆಯವನು ಹಸಿದಿರುವಾಗ ಹೊಟ್ಟೆ ತುಂಬಾ ಉಣ್ಣುವವನು ನನ್ನವನಲ್ಲ ಅಂತ. ಅವನು ಹಿಂದೂ ಮುಸಲ್ಮಾನ್ ಅಂತ ಹೇಳಿಲ್ಲ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಎಲ್ಲರೂ ಸೇರಿಕೊಂಡು ಮುಖ್ಯಮಂತ್ರಿ ಮತ್ತು ಪರಿಹಾರ ನಿಧಿಯನ್ನ ಕೊಡುವಾಗ ನಮ್ಮ ಮುಸ್ಲಿಂ ಹಣವನ್ನ ಕೊಡ್ಲಿಕ್ಕೆ ಬಿಡುವುದಿಲ್ಲ. ಯಾಕೆ ವಕ್ಫ್ ಬೋರ್ಡ್ನವರು ಮುಖ್ಯಮಂತ್ರಿ ಪರಿಹಾರಕ್ಕೆ ಕೊಡ್ಲಿಕ್ಕಿದ್ರೆ ನಮ್ಮಲ್ಲೇ ಇದ್ದಾರೆ ಇಂಥವರು ಅಂತ ಹೇಳಿದಾಗ ಈಗ ಇಷ್ಟೆಲ್ಲ ಬೇರೆ ಬೇರೆ ದಿನಕ್ಕೆ 5,000 ಹಾಗೆ ಹಾಕುವಾಗ ಅವರಲ್ಲಿ ಮುಸಲ್ಮಾನರು ಇದ್ದಾರಾ ಕ್ರಿಶ್ಚಿಯನ್ ಇದ್ದಾರಾ ಅಂತೇಳಿ ಜನ ನೋಡ್ಲಿಲ್ಲ. ರೈತರಿಗೆ ಹಾಕುವಾಗ ಅಥವಾ ಬಡವರಿಗೆ ಅಂತೇಳಿ ಹಾಕುವಾಗ, ಅಶಕ್ತ ಕಲಾವಿದರು ಅಂತೇಳಿ ಹಾಕುವಾಗ ಜಾತಿ ಧರ್ಮದ ಸಂಸ್ಕರಣೆ ಯಾವುದನ್ನು ನೋಡ್ಲಿಲ್ಲ. ಹಾಗೆ ಕೊಡುವಾಗ ಅದು ಸರ್ಕಾರದ ದುಡ್ಡು, ಎಲ್ಲರ ತೆರಿಗೆ ದುಡ್ಡನ್ನ ಕೊಟ್ಟಿರೋದು. ಆ ಸಂದರ್ಭದಲ್ಲಿ ಯಾವ ಹಿಂದೂ ಕೇಳಲಿಲ್ಲ, ನೀವು ಯಾಕೆ ಕೊಟ್ಟಿದ್ದೀರಿ? ಅಲ್ಲಿ ವಕ್ಫ್ ಬೋರ್ಡ್ ಇದೆಯಲ್ಲ ಅವರಿಗೆ ಕೊಡ್ಲಿಕ್ಕೆ ಸರ್ಕಾರದ ಅದು ಬೇಡ. ನಿನ್ನೆನೆ 4 ಕೋಟಿಗಿಂತ ಹೆಚ್ಚು ಹಣ ಪ್ರತಿ 30 ಜಿಲ್ಲೆ ಎಷ್ಟು ಮಸೀದಿಗಳಿಗೆ. ಓಕೆ, ಎಸ್ ಶೇಖರ್ ಪೂಜಾರಿ, ಹಾಗಾದ್ರೆ ಹಿಂದೂಗಳು ದೇವಸ್ಥಾನಗಳ ಇಷ್ಟು ಕೊಟ್ಟಾಗ ಕೂಡ ಕೇಳದೆ ಇದ್ದಾಗ
ಜಮೀರ್ ಅಹಮದ್ ಅವರು ವಕ್ಫ್ ಬೋರ್ಡ್ ಇದ್ದು ಅದು ಕೂಡ ಅವರದ್ದು ಖಾಸಗಿ ಅಲ್ಲ, ವಕ್ಫ್ ಬೋರ್ಡ್ ಇದು ಹಣ ಕೊಟ್ಟಾಗ ಕೇಳ್ತಾರೆ, ಕೊಡ್ಲಿಕ್ಕೆ ಬಿಡುದಿಲ್ಲ ಅಂತ ಆದ್ರೆ, ಸೊ ದಿನಕರ್ ಶೆಟ್ಟರ್ ಹೇಳಿದಾಗೆ ಮತ್ತು ತುಂಬಾ ಜನ ಹೇಳುವಾಗೆ ಕಾಂಗ್ರೆಸ್ನಲ್ಲಿರುವಂತಹ ಹಿಂದೂಗಳಿಗೆ ಒಂದು ರೀತಿಯಲ್ಲಿ ಮುಜುಗರ ಆಗಲ್ವಾ, ಬೇಸರ ಆಗಲ್ವಾ, ನೋವಾಗಲ್ವಾ, ಹೊರಗೆ ಬರಬೇಕಂತ ಆಗಲೇ ಹೇಳಿದ್ದೇನೆ. ಬೇಸರ ಆಗುವುದಕ್ಕಂದ್ರ ಮುಖ ಈ ಮೀಡಿಯಾಗಳೆಲ್ಲ ಹೈಲೈಟ್ ಆಗ್ತಾ ಇದೆ. ಬಹುಶಃ ಯಾಕೆಂತ ಕೇಳಿದ್ರೆ ಹಿಂದೂಗಳಿಗೆ ಹಿಂದೂ ವಿರೋಧಿ ಕಾಂಗ್ರೆಸ್ ಪಕ್ಷ ಎಂಬುದು ಬಿಂಬಿಸುವಂತ ಒಂದು ಪ್ರಯತ್ನ ನಡೀತಾ ಇದೆ. ಇಲ್ಲ ಹಾಗಾದ್ರೆ ಹಿಂದೂ ವಿರೋಧಿ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿಲ್ಲ. ನಾವು ಯಾವತ್ತೂ ಹಿಂದೂ ಪರನೇ, ಆದ್ರೆ ನಮ್ಮನ್ನು ಬಿಂಬಿಸುವುದು ನಾವು ಹಿಂದೂ ವಿರೋಧಿ. ಯಾಕಂದ್ರೆ ಈಗ ಅವರು ಹೇಳಿದರು, ಈಗ ಇವರು ಹೇಳಿದ್ರು ದಿನಕರ್ ಶೆಟ್ಟಿ ಸರ್, ಎಂತದ್ದು ಹಿಂದೂಗಳಿಗೆಲ್ಲ ನೋವು ಆಗ್ತಾ ಇದೆ ಕಾಂಗ್ರೆಸ್ ನಲ್ಲಿ, ಅವರ ಅನುಭವ ಹೇಳಿದವರು. ಅವರಿಗೆ ಅನುಭವ ಆಗಬೇಕು. ವೈಯಕ್ತಿಕ ವಿಷಯ ಮಾತಾಡ್ಲಿಕ್ಕೆ ಬಂದ್ರೆ ನಾವು ತುಂಬಾ ಮಾತಾಡ್ಬೋದು, ಬೇರೆ ವಿಷಯ ಅದು ಅವರು ನೋವಾಗಿರುವ ಮಾತಾಡಿರ್ಬೋದು, ಅದಲ್ಲ ಅಂತ ನಾನು ಹೇಳುವುದಿಲ್ಲ. ಇದು ಪಕ್ಷ ಅಂತ ಆದ್ರೆ ಎಲ್ಲರೂ ಎಲ್ಲ ನೋಡಿ, ಒಂದು ಸಂಸಾರ ಅಂದ್ರೆ ಕಹಿ ಇದ್ದೇ ಇರ್ತದೆ. ಆಗಿರುವಾಗ ಕೆಲವರು ನಾವು ಸಂಯಮ ತಾಳ್ಮೆಯಿಂದ ಇರ್ಬೇಕಾಗ್ತದೆ. ಬಹುಶಃ ಅವರಿಗೆ ಆ ತಾಳ್ಮೆ ಇದ್ದಿಲ್ಲ, ಬಹುಶಃ ಅವರಿಗೆ ಸರಿ ಕಾಣಲಿಲ್ಲ, ಅದು ಗೊತ್ತಿಲ್ಲ ನನಗೆ. ಅಲ್ಲ, ತಪ್ಪಿದಲ್ಲಿ ಸಂಸಾರದ ಯಜಮಾನ ಕೂಡ ಮಧ್ಯಸ್ಥಿಕೆ ವಹಿಸಿ ನೀನ್ ಮಾಡಿದ ತಪ್ಪು ಅಂತ ಹೇಳ್ಬೋದಲ್ಲ. ಯಜಮಾನಿಗೆ ಧೈರ್ಯ ಇಲ್ಲ ಅಂತ ಹೇಳುದು. ಅಂತ ಪಕ್ಷ ಇದು ಯಾರೋ ಧೈರ್ಯ ಮಾಡ್ತಾ ಇಲ್ಲ. ನೋಡಿ, ಕೆಲವು ಸಂದರ್ಭದಲ್ಲಿ ಪಕ್ಷ ಅತ್ಯಂತ ಸೂಕ್ಷ್ಮ ವಿಚಾರಗಳನ್ನ ಸೂಕ್ಷ್ಮವಾಗಿ ವಿಚಾರಣೆ ಮಾಡಬೇಕಾಗತ್ತೆ, ಆಯ್ತಲ್ಲ. ಆದ್ರಿಂದ ಈ ಸಂದರ್ಭದಲ್ಲಿ ನನ್ನ ಲೆಕ್ಕದಲ್ಲಿ ಅವರು ಮಾಡಿದ ತಪ್ಪು ಅಂತ ಆದ್ರೆ ಬಹುಶಃ ಕೆಪಿಸಿಸಿ ವತಿಯಿಂದ ಅವರು ವಿಚಾರಣೆ ಮಾಡಬಹುದು, ಆಯ್ತಲ್ಲ. ಆದ್ರೆ ನಾನು ಹೇಳುವಂತದ್ದು, ಇಂದಿಗೆ ಇಂಥ ವಿಚಾರ ನಾವು ಹೈಲೈಟ್ ಮಾಡಿಕೊಂಡು ಏನೋ ಹಿಂದೂ ಭಾವನೆಗಳನ್ನು ಕೆರಳಿಸುವಂತಹ ಯತ್ನ ನಡೆಯಬಾರದು. ಇವರು ಹೇಳುವಂತಹದ್ದು, ಉಚ್ಚಿಲ್ ಸರ್ ಹೇಳುವಂತಹದ್ದು ಏನಂತ ಕೇಳಿದ್ರೆ, ಹಿಂದೂಗಳು ಏನು ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಅವರಿಗೂ ನೊಂದು ಈಗ ಮತ್ತೊಂದು ಪಕ್ಷಕ್ಕೆ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗ್ತದೋ ಏನೋ. ಅಂದ್ರೆ ಏನು ಆಗ್ಲಿಲ್ಲ, ಅವರು ಹೇಳಿದ್ದಾರೆ, ಅವರ ವೈಯಕ್ತಿಕ ಹೇಳಿಕೆ. ನಾವು ಯಾವತ್ತು ಸರ್ವಧರ್ಮದ ಸಮನ್ವಯತೆಯ ಪರ, ಆದ್ರೆ ಇವರಿಗೆ ಏನು ಬೇಕು, ಈ ತರದ ಒಂದು ಹೇಳಿಕೆಗಳು ಬಂದ್ರೆ ಅದೇ ದೊಡ್ಡ ಆಹಾರವಾಗ್ತದೆ ಇವರಿಗೆ, ಅದರಿಂದಾಗಿ ದೊಡ್ಡ ಪ್ರಚಾರ. ಹೇಳಿಕೆ ಕೊಟ್ಟದ್ದು ತಪ್ಪಲ್ಲ, ಅದನ್ನು ಮಾತನಾಡು ತಪ್ಪು. ಶೇಖರ್ ಪೂಜಾರಿ ಅವರಿಗೆ ಸರಿಯಾಗಿ ಜಮೀರ್ ಅಹಮದ್ ಪ್ರತಿಯೊಂದು ಸರಿ ವೈಯಕ್ತಿಕ ಅಂದ್ರೆ ಅವ್ರ ಪಕ್ಷದಲ್ಲಿ ಯಾಕಿರ್ಬೇಕು? ಜಮೀರ್ ಅಹಮದ್ ಅವರು ಎಲ್ಲಾ ಸಮಯದಲ್ಲಿ ಮಾತಾಡುವಂತ ಹೇಳಿಕೆಗಳನ್ನ ಪಕ್ಷ ಅವರ ವೈಯಕ್ತಿಕ ಅಂತ ಹೇಳೋದಾದ್ರೆ ಅವರಿಗೆ ಅವರ ಪಕ್ಷದಲ್ಲಿ ಲಂಗ್ ಲಗಮ್ ಇಲ್ಲ ಅಂತ ಆಯ್ತು. ಜಮೀರ್ ಅಹಮದ್ ಅನ್ನ ಕಂಟ್ರೋಲ್ ಮಾಡೋರು ಪಕ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನಿಷ್ಠ 350 ಜನರನ್ನ 2 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಹೊರಗೆ ಆಗ್ತದೆ. ಅದರಲ್ಲಿ ಕನಿಷ್ಠ ಒಂದು 6 ಜನ ಮುಸ್ಲಿಮ್ಸ್ ಇರ್ಬೋದು, 2 ಜನ ಕ್ರಿಶ್ಚಿಯನ್ಸ್ ಇರ್ಬೋದು, ಬಾಕಿಯವರೆಲ್ಲ ಹಿಂದೂಗಳು. ಇದು ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಗೆ ಹೇಳ್ತಕ್ಕಂಥದ್ದು. ಏನ್ ತಪ್ಪು ಮಾಡಿದಾರೆ ಅವರು? ಜಮೀರ್ನಷ್ಟು ತಪ್ಪು ಮಾಡಿದಾರ? 1-2 ಕೋಮು ಭಾವನೆ ಬೀಳ್ತಕ್ಕಂಥದ್ದು ಏನಾದ್ರು ಮಾಡಿದಾರ? ಏನು ಮಾಡ್ಲಿಲ್ಲ. ವೈಯಕ್ತಿಕ ವಿಚಾರದಲ್ಲಿ ನೀವು ಅಷ್ಟು ಜನ ಹಿಂದೂಗಳನ್ನ ಒಂದು ಪಕ್ಷದಿಂದ ಇದು ಮಾಡ್ತಾರಂತಾದ್ರೆ ನಿಮ್ ಪಕ್ಷಕ್ಕೆ ಬಿಜೆಪಿಯನ್ನು ಹೇಳಿದಾಗೆ ಆಯ್ತಲ್ಲ. ಹಿಂದೂಗಳಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬೆಲೆ ಇಲ್ಲ ಅಂತ ಆದ್ರೆ ಬಿಜೆಪಿಯವರು ಹೇಳಿದಕ್ಕೂ ನೀವು ಮಾಡೋದಕ್ಕೂ ಸರಿ ಇದೆ ಅಲ್ಲ. ಬೆಲೆ ನಿಜ ಇಲ್ಲ. ಹಿಂದೂಗಳ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಹಿಂದೂಗಳ ಮೇಲೆ ತಗೊಳ್ತಕ್ಕಂಥ ಕ್ರಮಕ್ಕೂ ಅದೇ ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ಆಗ್ಲಿ ಕ್ರಿಶ್ಚಿಯನ್ರಾಗಿ ತಗೊಳ್ತಕ್ಕಂಥ ಕ್ರಮಕ್ಕೂ ಯಾಕೆ ವ್ಯತ್ಯಾಸಗಳು, ಯಾಕೆ ತಾರತಮ್ಯ? ಸಂವಿಧಾನ ನಮ್ಗೂ 3 ಜನರಿಗೆ ಒಂದೇ ಅಲ್ಲ. ನಿಮ್ಗೆ ಈ ಅನುಭವ ನಿಮ್ಗೆ ಆಗಿದ್ಯಾ? ಇದು ಈಗ ನನಗೆ ಆಗಿದ ಇವರಿಗೆ ಹೇಳಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಅಂತ, ಬಹುಶಃ ಇದೇ ಅನುಭವ ಅವರಿಗೂ ಆಗಿರುವ ಮತ್ತೊಂದು ಕಮ್ಯುನಿಟಿ ಅವರಿಗೂ ಆ ಪಕ್ಷದಲ್ಲಿ, ಅಂದ್ರೆ ಬಿಜೆಪಿಯಲ್ಲಿ ಆಗಿರ್ಬೋದು, ಹಿಂದೂಗಳಿಗೆ ಆಗಿರ್ಬೋದು, ಮುಸ್ಲಿಮರಿಗೆ ಆಗಿರ್ಬೋದು. ಯಾಕೆ ಆಗಿರ್ಲಿಕ್ಕೆ ಅಂತ ಯಾಕೆ ಹೇಳುದಿಲ್ಲ ನೀವು? ಈ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೂಗಳಿಗೆ ನಾವು ಅಂತ ತಪ್ಪು ಏನ್ ಮಾಡಿದ್ದೇವೆ? ನೀವು ಹೇಳುದು ಬಿಜೆಪಿಯಲ್ಲಿ ಮುಸ್ಲಿಮರಿಗೆ ಹೀಗೆ ಕೂಡ ಆಗಿದೆ ಅಂತ ಹೇಳುದು. ಕಾಂಗ್ರೆಸ್ ನಲ್ಲಿ ಹಿಂದೂಗಳಿಗೆ ಆದಾಗ ಬಿಜೆಪಿಯಲ್ಲಿ ಮುಸ್ಲಿಮರಿಗೆ ಆಗಿರ್ಬೋದು. ಅನ್ಯಾಯ ಆಗಿಲ್ಲ, ಖಂಡಿತವಾಗಿಯೂ ಆಗಿಲ್ಲ. ಆದ್ರೆ ಅಂತ ಒಂದು ಏನು ಭ್ರಮಾಲೋಕವನ್ನು ಸೃಷ್ಟಿಸಲಾಗ್ತದೆ. ಇಲ್ಲೊಂದು ಗಮನಿಸಬೇಕಾದ ಅಂಶ ಇಲ್ಲಿ ಒಂದು ನಿಮಿಷ ಅವರ ಎಕ್ಸಾಂಪಲ್ ಇಲ್ಲಿ ಒಂದು ಗಮನಿಸಬೇಕಾದ ಕೊಟ್ರು ಅವರು. ಬಿಜೆಪಿಯಲ್ಲಿರುವ ಯಾವ ಮುಸ್ಲಿಮನು ಈ ತರ ಒಂದು ಸ್ಟೇಟ್ಮೆಂಟ್ ಯಾವತ್ತೂ ಕೊಟ್ಟಿಲ್ಲ, ಕೊಡೋದು ಇಲ್ಲ, ಕೊಡೋದು ಇಲ್ಲ, ಕೊಟ್ಟಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷ ಅಂತ ಕೇಳಿದ್ರೆ ಅದು ಹಿಂದೂ ವಿರೋಧಿ ಎಂಬಂತ ಒಂದು ಪಟ್ಟವನ್ನು ನಮಗೆಲ್ಲರಿಗೂ ಕೊಟ್ಟಾಗಿದೆ. ಈಗ ನನ್ನನ್ನು ನಾನು ಈ ವೇದಿಕೆಯಲ್ಲಿ ಕಳೆದ ಸಲ ಮಾತಾಡಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂಗಳಿಗೆ ಈ ಕಾಂಗ್ರೆಸ್ ಪಕ್ಷ ಅನ್ಯಾಯ ಮಾಡಿದ್ರಿಂದಲೇ ಇವತ್ತು 7ರಿಂದ 1ಕ್ಕೆ ಬಂದಿರ್ತಕ್ಕಂಥ ಅದರ ಮೊದಲಿದ್ದಕ್ಕೂ ನಾವು ಹೇಳ್ತೇವೆ, ಅದರ ಮೊದಲಿದ್ದಕ್ಕೂ ಕಾರಣ ಇದೆ. ಅದರ ಮೊದಲಿದ್ದಕ್ಕೂ ಪಕ್ಷದ ವೇದಿಕೆ ಬರಲಿ,
ನೀವೀಗ ಒಂದು ಪಕ್ಷದ ಜವಾಬ್ದಾರಿ ಇರ್ತಾನು ಪಕ್ಷದ ವೇದಿಕೆ ಕೊಡಿ ಹೇಳ್ತೇವೆ ನಾವು. ಇವತ್ತು ನಾನು ಕೇಳ್ತಕ್ಕಂತ ನೇರವಾಗಿ ಒಂದೇ ಪ್ರಶ್ನೆ ಕೇಳ್ತೇನೆ, ಚರ್ಚೆ ಬೇಡ. ಜಮೀರ್ ಅಹಮದ್ ಮೇಲೆ ಕ್ರಮಕ್ಕೆ ನಿಮ್ಮ ಪ್ರಕಾರ ಅವರು ಮಾಡಿದ್ದು ತಪ್ಪಲ್ವಾ? ತಪ್ಪೌದಂತ ಆದ್ರೆ ಪಕ್ಷದ ವತಿಯಿಂದ ಯಾಕೆ ಕ್ರಮ ಇಲ್ಲ? ನೋಡಿ ಅದೇ ಅಥವಾ ಆಗ್ರಹ ಮಾಡಬಹುದಿತ್ತು ಕಾರ್ಯಕರ್ತರ ಮುಖಂಡರು ಅಂತೇಳಿ. ಇವರು ಅದನ್ನೇ ಇವರು ಪ್ರಥಮವಾಗಿ ಸಿದ್ದರಾಮಯ್ಯರೊಟ್ಟಿಗೆ ಅವರು ಬಂದು ಅಕ್ಕಿ ಕೊಟ್ಟಿದ್ದಾರೆ. ಅದೇ ನಾನು ಹೇಳಿದ್ರೆ ನೀವು ನೋಡಿ, ಏನ್ ಗೊತ್ತಾ? ಸರ್, ಒಂದು ಒಳ್ಳೆಯ ಮಾಡಿದ್ರೆ ನೀವು ರಾಜ್ಯದ ಮಾಜಿ ಮುಖ್ಯಮಂತ್ರಿಯನ್ನ ಅದರ ನಡುವಿಗೆ ತಂದು ಆ ಒಂದು ಲೀಡರ್ ನ ನಡುವಿಗೆ ತಂದು ಅವರ ಹೆಸರನ್ನು ಹಾಳು ಮಾಡುವುದು ನಾನು ಹೇಳಿದಲ್ಲ, ನೀವು ಒಳ್ಳೆ ನಾವ್ ಹೇಳ್ತಕ್ಕಂಥದ್ದು. ನೀವು ಒಳ್ಳೆ ಇವರ ಪ್ರಕಾರ ಇವರಿಗೆ ಏನ್ ಕಾಣ್ತದ ಅಂತ ಹೇಳಿದ್ರೆ ನಾವೆಲ್ಲ ಬಿಜೆಪಿಯ ಲೀಡರ್ ಆಗಿ ಕೂತಾಗೆ ಕಾಣ್ತದೆ ಇವರಿಗೆ. ಇವರಿಗೆ ಅದು ಗೊತ್ತಿಲ್ಲ, ಅವರ ಪಕ್ಷದ ಒಂದು ಕಾರ್ಯಕರ್ತರು ಅನ್ನೋದು ಅವರಿಗೆ ಗೊತ್ತಿಲ್ಲ. ನಾವು ನಮ್ಮ ಲೀಡರ್ ಮಾಡುದು ಸರಿಯಲ್ಲ ಅಂತ. ಕಾಂಗ್ರೆಸ್ ಪಕ್ಷದ ಯಾವುದೇ ಲೀಡರು ಹಿಂದೂ ವಿರೋಧಿ ಚಟುವಟಿಕೆ ಮಾಡಿದಾಗ ಅದನ್ನು ಸಹಿಸಿಕೊಳ್ತಕ್ಕಂತ ಕಾಂಗ್ರೆಸ್ಸಿಗೆ ನಾನಲ್ಲ. ನನಗೆ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬರನ್ನು ಒಂದೇ ತರ ನೋಡ್ತಕ್ಕಂತ ಆಗ್ಬೇಕು. ನಮಗೆ ಗಾಂಧೀಜಿ ಕಂಡಂತ ಕಾಂಗ್ರೆಸ್ ಆಗ್ಬೇಕು. ನಮಗೆ ಸ್ವಾತಂತ್ರ್ಯ ಹೋರಾಟ ಮಾಡ್ತಕ್ಕಂತ ಕಾಂಗ್ರೆಸ್ ಆಗ್ಬೇಕು. ಇವತ್ತು ಬಿಜೆಪಿ ಅವರು ನಮ್ಮನ್ನ ಇವರನ್ನು ಕಾಂಗ್ರೆಸ್ ಅನ್ನು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರು ಹಿಂದೂಗಳ ವಿರೋಧಿ ಅಂತ ಹೇಳಿ ದೇಶದ ಪುಟದಿಂದಲೇ ತೆಗಿತಾ ಬರ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಮತ್ತೆ ಪರಿಸ್ಥಿತಿ ಏನಾಗಿದೆ ಹೇಳಿದ್ರೆ ಹಿಂದೂ ವಿರೋಧಿಯಿಂದ ಯಾವ್ದು ಸ್ಟೇಟ್ ಅಲ್ಲಿ ಒಂದೊಂದು ಪಾರ್ಟಿ ಒಟ್ಟಿಗೆ ಟೈಅಪ್ ಮಾಡ್ತಕ್ಕಂಥ ವ್ಯವಸ್ಥೆಗಳಾಗಿದೆ. ಇವತ್ತು ಸಿಂಗಲ್ ಇದರಲ್ಲಿ ಪಕ್ಷಕ್ಕೆ ನಿಲ್ತಕ್ಕಂಥ ವ್ಯವಸ್ಥೆ ಇಲ್ಲ. ಎಲ್ಲ ಕಡೆಯಲ್ಲಿ ಎಲ್ಲ ಪಾರ್ಟಿ ಒಟ್ಟಿಗೆ ಟೈಅಪ್ ಮಾಡ್ತಕ್ಕಂಥ ಅನಿವಾರ್ಯತೆ ಇದೆ. ಅದನ್ನು ಇವರು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಟಿವಿ ಅಂತ ವೇದಿಕೆಯಲ್ಲಿ ಸುಮ್ಮನೆ ಮಾತಾಡಲಿಕ್ಕೆ ನಾವು ಬಂದದಲ್ಲ. ಜನರು ಈಗ ರೋಸಿ ಹೋಗ್ತಾ ಇದ್ದಾರೆ, ನಿಮ್ಗೆ ಗೊತ್ತಿಲ್ಲ. ರೋಸಿ ಹೋಗ್ತಾ ಅದು ಗೊತ್ತಾಗ್ತದೆ, ಅದು ಗೊತ್ತಾಗ್ತದೆ. ಏನು ನೀವು ಭರವಸೆಯನ್ನು ಕೊಟ್ಟದ್ದು ಯಾವುದು ಈಡೇರ್ಲಿಲ್ಲ, ಅದು ನಿಮ್ಗೆ ಇನ್ನು ಭವಿಷ್ಯದಲ್ಲಿ ಗೊತ್ತಾಗ್ತದಪ್ಪ. ಜಮೀರ್ ಅಂತ ಅವರು ಪ್ರತಿಯೊಂದು ರಾಜ್ಯದಲ್ಲೂ ಇದ್ರೆ ಎಲ್ಲ ರಾಜ್ಯದಲ್ಲೂ ಶೂನ್ಯ ಆಗುತ್ತೆ ಕಾಂಗ್ರೆಸ್. 3.5 lakh crore has been lost for the India. ನೀವು ಜಮೀರ್ ಅಹಮದ್ ಹೇಳಿಕೆಯನ್ನ ಸಮರ್ಥನೆ ಮಾಡ್ತೀರಾ ಇಲ್ವಾ? ನೋಡಿ, ಈ ಸುದ್ದಿವಾಹಿನಿಯ ಮೂಲಕ ಜನರು ಕೇಳ್ತಾ ಇದ್ದಾರೆ, ಜನರು ನೋಡ್ತಾ ಇದ್ದಾರೆ. ನೀವು ಜಮೀರ್ ಅಹಮದ್ ಹೇಳಿಕೆಯನ್ನ ಸಮರ್ಥನೆ ಮಾಡ್ತೀರಾ ಇಲ್ವಾ? ಖಂಡಿಸ್ತೀರಾ ಅಂತ ಆದ್ರೆ ಖಂಡಿಸ್ತೀರಿ ಅಂತ ಹೇಳಿ, ಪಕ್ಷದ ಹೇಳಿಕೆ ಅಂತ ಆದ್ರೆ ಪಕ್ಷದ ಹೇಳಿಕೆ ಅಂತ ಹೇಳಿ, ವೈಯಕ್ತಿಕ ಹೇಳಿದಂತ ವೈಯಕ್ತಿಕ ಅಂತ ಹೇಳಿ. ಇವರು ಖಂಡಿಸಿದ್ರೆ ಇವರಿಗೆ ನಾಳೆ ಪಕ್ಷದಿಂದ ಏನಾದ್ರು ಅದು ಏನು ಮಾಡುದಿಲ್ಲ, ಅದೇ ಹೇಳತಕ್ಕಂತ. ಇವತ್ತು ಬಿಜೆಪಿ ಒಬ್ಬರು ಲೀಡರ್ ಯಾರು, ರೈಮುಚ್ಚಿಲ್ರು, ಅವರು ಹೇಳಿದಕ್ಕೂ ಇವರು ಮಾಡುದಕ್ಕೂ ಒಂದೇ ಆಯ್ತಲ್ಲ. ಅವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಹಿಂದೂ ವಿರೋಧಿ, ಮುಸ್ಲಿಮರಿಗೂ ಅದರಲ್ಲಿ ಭರವಸೆ ಇಲ್ಲ. ಅವರು ಹೇಳಿದ್ರಲ್ಲಿ ಇವರು ಮಾತಾಡುದೇ ಇಲ್ಲ, ಅದಕ್ಕೂ ಉತ್ತರ ಕೊಡುದಿಲ್ಲ, ಇದಕ್ಕೂ ಉತ್ತರ ಕೊಡುದಿಲ್ಲ. ಇವರಿಗೆ ಬೇರೆ ಚರ್ಚೆ ಆಗ್ಬೇಕಂತೆ. ಇವತ್ತು ಬಂದ ಡಿಬೇಟ್ ಇದು, ಇವರಿಗೆ ಬೇರೆ ಚರ್ಚೆ ಆಗ್ಬೇಕಂತಾದ್ರೆ ಇಲ್ಲಿ ಮಾಡ್ಲಿಕ್ಕೆ ಆಗ್ತದ? ಕರೆಕ್ಟ್, ಎಸ್ ಪಾಯಿಂಟ್. ಓಕೆ, ಅಂತಿಮವಾಗಿ 3 ಜನ ಗಣ್ಯರು ಕೂಡ ಕೊನೆಯದಾಗಿ ಏನ್ ಹೇಳಿ, ಜಮೀರ್ ಅಹಮದ್ ಹೇಳಿಕೆಯನ್ನ ಅವರು ಸಮರ್ಥನೆ ಮಾಡ್ತಾರ ಏನ್ ಮಾಡ್ತಾರ ಅಂತ ಹೇಳಿ ಅವರು ಇಷ್ಟು ಮಾತಾಡಿ ಆಗಿದೆ. ಓಕೆ, ಕೊನೆಯದಾಗಿ ಏನ್ ಹೇಳ್ತೀರಿ? ಮೊದಲಿಗೆ ಶೇಖರ್ ಪೂಜಾರಿ, ಅಂತಿಮವಾಗಿ ಏನ್ ಹೇಳ್ತೀರಿ? ನಾನು ಹೇಳುವಂತಹದ್ದು, ಈ ದೇಶ ಹಾಗೂ ವಿಶ್ವ ಕೊರೋನಾ ಬಾಧೆಯನ್ನು ತತ್ತರಿಸ್ತಾ ಇದೆ. ಇಂದು ಯಾವುದೇ ರಾಜಕೀಯ ಬಣ್ಣವನ್ನು ನಾವು ಅದಕ್ಕೆ ಉಪಯೋಗಿಸದೆ ಈ ದೇಶ ಕೊರೋನಾ ಬಾಧೆಯಿಂದ ಮುಕ್ತರಾಗುವುದಕ್ಕೆ ಎಲ್ಲ ಧರ್ಮೀಯರು ಪ್ರೀತಿಯಿಂದ, ಸಹಬಾಳ್ವೆಯಿಂದ, ಶಾಂತಿಯಿಂದ ಅದಕ್ಕೆ ಹೋರಾಡಬೇಕು. ಬದಲಾಗಿ ಏನೋ ಒಬ್ಬರೊಂದು ಹೇಳಿಕೆ ಕೊಟ್ಟರು ಎಂಬಂತಹ ವಿಷಯವನ್ನು ಮುಂದಿಟ್ಟುಕೊಂಡು ಹಿಂದೂ ಮುಸ್ಲಿಂ ಭಾವನೆಗಳನ್ನು ಕೆರಳಿಸಿ ಈ ದೇಶ ಅಥವಾ ರಾಜ್ಯದ ಶಾಂತಿಯನ್ನು ಕದಡುವಂತಹ ಪ್ರಯತ್ನ ಯಾರೂ ಮಾಡಬಾರದು. ಒಂದು ವೇಳೆ ಅವರು ತಪ್ಪು ಮಾಡಿದೇ ಆದಲ್ಲಿ ಅದರ ಬಗ್ಗೆ ಅವರಲ್ಲಿ ಸ್ಪಷ್ಟೀಕರಣ ಡೌಟ್ ಇದೆ, ಅವ್ರು ತಪ್ಪು ಮಾಡಿದಾರೆ ಇಲ್ಲೋ ಅನ್ನೋದ್ರ ಬಗ್ಗೆ ಇನ್ನೂ ಡೌಟ್ ಇದೆ ಅಂತ ನೀವು ಹೇಳ್ಬೇಡಿ. ಅವ್ರಿಗೆ ಇನ್ನೂ ತಪ್ಪು ಮಾಡಿದ್ರೆ ತಪ್ಪೇ. ಅದಕ್ಕೆ ನಾವು ಕೇಳ್ತಕ್ಕಂಥದ್ದು, ನೀವು ಅವರ ಬಗ್ಗೆ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡ್ತೀರಾ, ಖಂಡಿಸ್ತೀರಾ? ಇವರು ಏನ್ ಹೇಳಕ್ ಬಂದ್ರು ಅಂತ ಹೇಳಿದ್ರೆ, ಅವರು ಜಮೀರ್ ಅಹಮದ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನ ಮುಚ್ಚೋಕೆ ಕಿಟ್ ಸಿದ್ದರಾಮಯ್ಯ ಜೊತೆ ಕಿಟ್ ಕೊಟ್ಟಿದ್ದಾರೆ, ಅಲ್ಲಿ ಪ್ಯಾಚಪ್ ಆಯ್ತು ಅಂತ ಅನ್ಕೋತಾ ಇದ್ದಾರೆ. ಅವರು ನಿಜವಾಗ್ಲೂ ಕಿಟ್ ಕೊಡೋದು ಒಬ್ಬ ಜನಪ್ರತಿನಿಧಿಯಾಗಿ ಮಾಡ್ಲೇಬೇಕು. ಅವನ ಏರಿಯಾದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಅವರವರ ಕೆಲಸ ಮಾಡ್ಲೇಬೇಕು. ನಾವು 22 ಜಿಲ್ಲೆಗಳಲ್ಲಿ ರಾಮ್ ಸೇನೆ ವತಿಯಿಂದ 22 ಜಿಲ್ಲೆಗಳಲ್ಲಿ ನಾವು ಕೊಟ್ಟಿದ್ದೀವಿ ಎಲ್ಲ ಕಡೆ. ಮಂಗಳೂರಿನಲ್ಲಿ ದಿನಕರ್ ಶೆಟ್ಟಿ ಕೂಡ ಕಿಟ್ ಕೊಟ್ಟಿದ್ದಾರೆ. ನಾವು ಪಬ್ಲಿಷ್ ಅದಕ್ಕೆ ಹೇಳ್ತಾ ಇರೋದು, ರಕ್ತದಾನ ಶಿಬಿರ ಮಾಡಿದ್ದೀವಿ, ಕಿಟ್ ಕೊಟ್ಟಿದ್ದೀವಿ. ಅದು ಒಳ್ಳೆಯ ಲಕ್ಷಣ ಅಲ್ಲ. ಲಾಕ್ ಡೌನ್ ಆದ ವೆರಿ ನೆಕ್ಸ್ಟ್ ಡೇನೆ ಮಂಗಳೂರಲ್ಲಿ ಫಸ್ಟ್ ರಾಮ್ ಸೇನಾ ವತಿಯಿಂದ
ನಾವು ಊಟ ಹಂಚುವ ಕೆಲಸ ಮಾಡಿದೀವಿ ನಾವು ನಾವು ವೆರಿ ನೆಕ್ಸ್ಟ್ ಡೇ. Yes. ಲಾಕ್ಡೌನ್ ಅಲ್ಲ, ನಾನು ಹೇಳ್ತಾ ಇರೋದು ಜನಪ್ರತಿನಿಧಿ ಮಾಡ್ಲೇಬೇಕು. ವಿಪಕ್ಷವಾಗಿ ಸಂಘ ಸಂಸ್ಥೆಗಳು ಮಾಡುತ್ತೆ ಅಂತ ಹೇಳಿ ಜನಪ್ರತಿನಿಧಿ ಮಾಡಿಲ್ಲ. ಅವ್ರ ರೈಟ್ಸ್ ಅದು. ಸಹಾಯವನ್ನ ನಾವು ಎಲ್ಲ ಕಾರ್ಯಕರ್ತರು ನಾವು ಮಾಡಿದ್ದೇವೆ. ನೀವು ನಾವು ಯಾವತ್ತೂ ಕಿಟ್ ಕೊಟ್ರು ಪ್ರಚಾರವನ್ನು ಬಯಸಿಲ್ಲ. ಇಲ್ಲ ಇಲ್ಲ ಅವರು ಕಿಟ್ ಕೊಟ್ರು ಅಂತ ಹೇಳಿದಕ್ಕೆ ಇಲ್ಲ ನಾನು ಕೊಟ್ಟಿದ್ದೇನೆ, ಅವರು ಜಮೀರ್ ಅಹಮದ್ ಕೊಟ್ಟಿದ್ದಾರೆ. ಕಿಟ್ ಕೊಟ್ರು ಅಂತ ಹೇಳಿದಕ್ಕೆ ಆದ್ದರಿಂದ ಈ ರಾಜ್ಯ ಇಲ್ಲಿ ಇಷ್ಟು ಈ ಜನಪ್ರತಿನಿಧಿಗೆ ಇದೆ. ಕೊಡ್ಲೇಬೇಕು ಜಮೀರ್ ಅಹಮದ್. ಇಲ್ಲವಾದಲ್ಲಿ ಅದರ rights. ಈ ರಾಜ್ಯದ ಸ್ಥಿತಿ ಅಥವಾ ದೇಶ ಸ್ಥಿತಿ ಅಧೋಗತಿ ಓಕೆ ಎಸ್, ಕೊನೆಯದಾಗಿ ದಿನಕರ್ ಶೆಟ್ಟಿ ಅವರೇ, ಕೊನೆಯದಾಗಿ ಏನ್ ಹೇಳ್ತೀರಿ? ನಾವು ಹೇಳ್ತಕ್ಕಂಥದ್ದು, ಒಬ್ಬ ಈ ದೇಶದ ಪ್ರಜೆಯಾಗಿ ಈ ವ್ಯಕ್ತಿ ಹೇಳಿಕೆಯನ್ನು ನಾವು ಖಂಡಿತ ಖಂಡಿಸ್ತೇವೆ. ಒಬ್ಬ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಜವಾಬ್ದಾರಿ ಇದೆ, ಅವರ ಮೇಲೆ ಕ್ರಮ ತಗೊಳ್ಬೇಕು. ಎರಡು, ಯಾರೇ ಲೀಡರ್ ಆಗಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಈ ಕೊರೋನಾ ಸಂದರ್ಭದಲ್ಲಿ ದೇಶದ ಜೊತೆ ಯಾರೇ ಮುಖ್ಯಮಂತ್ರಿ ಇರಲಿ, ಯಾವುದೇ ಪಾರ್ಟಿ ಇರಲಿ, ಏನೇ ಇರಲಿ, ಎಲ್ರು ಒಟ್ಟಿಗೆ ಇರೋಣ, ಎಲ್ರು ಓಡಾಡೋಣ ಅಷ್ಟೇ. ನಮ್ಮದು ಅದು ಬಿಟ್ಟು ಬೇರೆ ವೈಯಕ್ತಿಕ ಇರುವಂತದ್ದಲ್ಲ. ಕರೆಕ್ಟ್. ಮನದ ಏನು ಇಚ್ಛೆ ಇದೆ, ನಂದೇನು ವೈಯಕ್ತಿಕ ಇದೆ, ಅದನ್ನು ನಾನು ಇಟ್ಟಿದ್ದೇನೆ ಜನರ ಮುಂದೆ. ಮತ್ತೆ ಹಿಂದೂ ದೇವಸ್ಥಾನದ ಚಿನ್ನದ ವಿಚಾರದಲ್ಲಿ ಮಾತಾಡುವಂಥದ್ದು, ಇದು ಈ ದೇಶ ಇರುವಷ್ಟು ಸಮಯ ಯಾವುದೇ ಸಂದರ್ಭಕ್ಕೂ ಯಾವುದೇ ಸರ್ಕಾರಕ್ಕೂ ಅದು ಸಾಧ್ಯ ಇಲ್ಲದ ಒಂದು ಮಾತು. ನೇರವಾಗಿ ನಾವು ನೇರವಾಗಿ ನಿಮ್ಮ ಮಾಹಿತಿ ಮೂಲಕ ಹೇಳಲ್ಪಟ್ಟಂಥದ್ದು. ಎಸ್ ಸರ್ ಈಗ ಹೇಳಿದ್ರು ಅದು ಅಸಾಧ್ಯ ಅಂತ, ಅದು ಆಗಿರ್ಬೋದು ಬಹುಶಃ. ಆದ್ರೆ ನಾನು ಒಂದು ಮಾತು ಹೇಳ್ತೇನೆ, ರಿಸರ್ವ್ ಬ್ಯಾಂಕ್ ಅಲ್ಲಿ ಇರತಕ್ಕಂತಹ ರಿಸರ್ವ್ ಫಂಡ್ 9 lakh crore, ಔಟ್ ಆಫ್ ದಟ್ 1.72 lakh ಆಲ್ರೆಡಿ ಡ್ರಾನ್. ಅಂದ್ರೆ ಈ ದೇಶದಲ್ಲಿ ಪರಿಸ್ಥಿತಿ ಚಿಂತಾಜನಕವಾಗಿದೆ. ದೇಶ ಯಾವ ಮಟ್ಟಕ್ಕೆ ಮುಟ್ಟಿತು ಅಂತ ಹೇಳಲಿಕ್ಕೆ ಅಸಾಧ್ಯ. ಆದಾಗ್ಯೂ ನನ್ನ ಅಪೇಕ್ಷೆ, ದೇವರು ಅಂತಹ ಸ್ಥಿತಿಯನ್ನ, ಬಂಗಾರವನ್ನು ಮುಟ್ಟುವಂತಹ ಅಥವಾ ಬೇರೆ ಯಾವುದೇ ಈ ಪಬ್ಲಿಕ್ ಪ್ರಾಪರ್ಟಿಯನ್ನ ಮುಟ್ಟುವಂತಹ ಅವಕಾಶ ದೇವರು ಕರುಣಿಸದೇ ಇರಲಿ ಅಂತ ನಾನು ಹೇಳುವಂತದ್ದು ನನ್ನ ಅಭಿಪ್ರಾಯ. ಎಸ್, ಒಟ್ಟಿನಲ್ಲಿ ನಮ್ಮ ನಿರೀಕ್ಷೆ ಅಷ್ಟೇ, ಮುಖ್ಯವಾಗಿ ಕೊರೋನಾ ಯಾವುದೇ ಜಾತಿ ಧರ್ಮ ನೋಡಿ ಬರುವುದಿಲ್ಲ. ಅಂದರೆ COVID-19 ಪಾಸಿಟಿವ್ ಬಂದಂಥ ವ್ಯಕ್ತಿ ಯಾವ ಧರ್ಮದವನು ಜಾತಿಯವನು ಅಂತೇಳಿ ನೋಡಿ ಆ ವೈರಸ್ ಆತನ ದೇಹವನ್ನು ನುಗ್ಗುವುದಿಲ್ಲ. ಅದು ನೋಡುವುದು ಆ ಮನುಷ್ಯನಲ್ಲಿರುವಂಥ ರೋಗ ನಿರೋಧಕ ಶಕ್ತಿ ಕಡಿಮೆ ಉಂಟಾದರೆ ಅದು ಪಾಸಿಟಿವ್ ಆಗುತ್ತೆ ಮತ್ತು ಆ ವ್ಯಕ್ತಿಗೆ ನಂತರ ಮೃತ ಅಥವಾ ಮರಣಗಳು ಹೊಂದಬಹುದು. ಅದು ಪ್ರಶ್ನೆ ಇರೋದು ಅಷ್ಟು ಅದಲ್ಲ, ಇದನ್ನು ಜಾತಿ ಧರ್ಮದ ಆಧಾರದ ಮೇಲೆ ವಿಂಗಡಿಸುವಂಥ ಕೆಲವು ವ್ಯಕ್ತಿಗಳು ನಮ್ಮ ಧರ್ಮದ ಹಣ ಅಥವಾ ನಮ್ಮ ಸಂಘಟನೆಯ ಹಣ, ನಮ್ಮ ವಫ್ ಬೋರ್ಡ್ನ ಹಣ ಅಥವಾ ನಮ್ಮ ದೇವಸ್ಥಾನ ಹಣ ಅಂತ ಹೀಗೆ ಹೇಳುವ ಮೂಲಕ ಧರ್ಮಗಳ ನಡುವೆ ಅಥವಾ ಜಾತಿಗಳ ನಡುವೆ ತಿಕ್ಕಾಟವನ್ನು ತರದಿರಲಿ, ಹೀಗೆ ಅವರು ಮಾಡದಿರಲಿ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಸಂಕಟವನ್ನು ಎದುರಿಸೋಣ ಅಂತ ಹೇಳ್ತಾ ನಮ್ಮೊಡನೆ ಕಾರ್ಯಕ್ರಮಕ್ಕೆ ಬಂದು 1 ಗಂಟೆಯ ಅವಧಿಯಲ್ಲಿ ತಮ್ಮ ಅಭಿಪ್ರಾಯ ಮಂಡಿಸಿರುವಂತಹ ದಿನಕರ್ ಶೆಟ್ಟಿ ಅವರಿಗೆ, ಡಾಕ್ಟರ್ ಶೇಖರ್ ಪೂಜಾರಿ ಅವರಿಗೆ, ಮಂಜುನಾಥ್ ಅವರಿಗೆ ಹಾಗೂ ರಹೀಂ ಮುಚ್ಚಲ್ ಅವರಿಗೆ ನಮ್ಮ ಟಿವಿ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಜನಧ್ವನಿ ನಾಳೆ ರಾತ್ರಿ 8 ಗಂಟೆ ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.